ಶ್ರೀ ಗುರುಗಣಾಧಿಪತಯೇ ನಮಃ. ಅಬ್ಬುರುಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಜಗೆ ಕೈ ಮುಗಿದು ಅಂಬುನಿಧಿಯ ಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಕೊಡಮಡುತ್ತ ವಣ್ಣಿಪೆ ನೀ ಕಥಾಮೃತವ.
ಪರಾಕ್ರಮ ಗಂಭೀರವ ಇರುವಂತಹ ಸ್ಥಳ ದೇವೇಂದ್ರ ಎಂದುಕೊಂಡಿದ್ದೇನೆ. ಬಂದಂತಹ ಕಾರ್ಯ ಧರಣಿ ಪಾಲಕಗೇಳು. ಎಂದಿನಂತೆ ಇಂದು ಗೂಢ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದಂತಹ ನಾನು 3 ಮೂರ್ತಿಗಳನ್ನು ಅರ್ಚಿಸಿ ಸುಧರ್ಮ ಸಭಾಸ್ಥಾನಕ್ಕೆ ಬಂದಿದ್ದೇನೆ. ಗುರು ಬೃಹಸ್ಪತಿ ಆಚಾರ್ಯರಿಗೆ ವಂದಿಸುತ್ತಾ ಸುಧರ್ಮ ಸಭಾಧ್ಯಕ್ಷ ಪೀಠವನ್ನೇರಿದ್ದೇನೆ. ಸರಿ. ಆಹಾ, ನೋಡಬಾರದೆ ನಮ್ಮಿ ಸಭೆಯ ಸೌಂದರ್ಯವನ್ನು. ಏನು? ಒಂದೆಡೆಯಿಂದ ಸುರರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾಧ್ಯರು, ಮಗದೊಂದೆಡೆಯಿಂದ ಮಣ್ಣುಗಳು, ಮುನಿಗಳು ರಾರಾಜಿಸುತ್ತಿದ್ದಾರೆ. ಮನಸ್ಸನ್ನು ತಪ್ಪುಗೊಳಿಸುವುದಕ್ಕಾಗಿ ಚಿತ್ರಸೇನನ ಗಾಯನ, ರಂಪಾದಿ ತರುಣಿಯರ ನರ್ತನ ಕರ್ಣಾನಂದಕರವಾಗಿಯೂ ನೇತ್ರಾನಂದಕರವಾಗಿಯೂ ಮೂಡಿ ಬರುತ್ತಾ ಇದೆ. ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ, ಅಮೃತಭಾಂಡ, ಪಾರಿಜಾತ ವೃಕ್ಷ ಮುಂತಾದ ಸುವಸ್ತುಗಳು ಇಲ್ಲಿ ಮೇಲೈಸುತ್ತಿವೆ. ಸರಿ. ಏರುವುದಕ್ಕೆ ಆನೆ ಐರಾವತ, ಕುದುರೆ ಉಚ್ಚೈಶ್ರವಸ್ಸು, ಕೈಯಲ್ಲಿ ವಜ್ರಾಯುಧ, 33 ಕೋಟಿ ದೇವತೆಗಳ ಗಣನ, ಇವೆಲ್ಲವೂ ಸಂಪತ್ತಿನ ಪ್ರತೀಕಗಳಲ್ಲವೇ? ಆದರೆ ನಾನು ಯೋಚಿಸುವುದು ಅದನ್ನಲ್ಲ. ಓ ಅದಿತೆಯರೇ, ಸುಮನಸರು ಕೇಳಿದಿರೆ
ಹಾದಿಗೆ ಹಾದಿಯೇನಿದಗಿರುತ್ತ ಸುಮನಸರು ಕೇಳಿದಿರೆ ಮನಸ್ಸನ್ನು ತಂಪುಗೊಳಿಸುವುದಕ್ಕಾಗಿ ಚಿತ್ರಸೇನನ ಗಾಯನ ಕರ್ಣಾನಂದಕರವಾಗಿಯೂ ರಂಭಾದಿ ತರುಣಿಯರ ನರ್ತನ ನೇತ್ರಾನಂದಕರವಾಗಿಯೂ ಮೂಡಿ ಬರುತ್ತಾ ಇದೆ. ಆದರೆ ನಾನು ಯೋಚಿಸುವುದು ಅದನ್ನಲ್ಲ. ಓ ಅದಿತೆಯರೇ, ಆ ಮರ್ತ್ಯಲೋಕದ ದಾನವರು ನಮ್ಮ ದಾಯಾದಿಗಳು, ನಾವು ಹಿರಿಯವರು ಅಕ್ಕನ ಮಕ್ಕಳು ಎಂದು ಆಗಿಂದಾಗ ವರಬಲದಿಂದ ನಮ್ಮೀ ನಾಗಲೋಕವನ್ನು ಮುತ್ತುವುದುಂಟು. ಹಿಂದಷ್ಟೋ ಬಾರಿ ನಾವು ಅವರನ್ನು ಹಿಮ್ಮೆಟ್ಟಿಸಿದ್ದೇವೆ. ಆದರೆ ಮುಂದೇನಾದರೂ ಅವರೀ ನಮ್ಮೀ ನಾಗಲೋಕಕ್ಕೆ ದಾಳಿಟ್ಟರೆ ನೀವೇನು ಮಾಡುವಿರಿ? ಯುದ್ಧದಲ್ಲಿ ಅವರನ್ನು ಸೋಲಿಸಿ ಸರ್ಕಾರವನ್ನು ನಮ್ಮದಾಗಿಸಿಕೊಳ್ಳುತ್ತೇನೆ. ನೀವು ಚಿಂತಿಸದಿರಿ. ಸ್ವರ್ಗದಲ್ಲಿ ಕಲ್ಪತರು, ಕಾಮಧೇನು, ಚಿಂತಾಮಣಿ ಮೊದಲಾದ ಶ್ರೇಷ್ಠ ವಸ್ತುಗಳಿವೆ. ಅವುಗಳನ್ನು ಬಯಸಿ ದುರುಳರು ಸ್ವರ್ಗಕ್ಕೆ ದಾಳಿ ಮಾಡಿದರೆ ಅವರನ್ನು ಸುಮ್ಮನೆ ಬಿಡಲಾರೆ. ನೀನು ನಿಶ್ಚಿಂತೆಂದಿರು.
ಸಿರಿಗಳ ನಾಶಿಸುತ್ತಾ ನಾಶಿಸುತ್ತಾ ಚಿರಕಾಲ ವಂದಿಸಿಕೊಂಡಿದ್ದೇನೆ. ಎದ್ದೇಳು. ಸುರೇಂದ್ರ ಮೌನಿಯಾದವನ ಬಳಿ ಜಗಳವೂ ಸುಳಿಯದು, ವ್ಯಾಸಂಗ ನಿರತನ ಬಳಿ ದಡ್ಡತನವೂ ಸುಳಿಯದು, ಹ ಸದಾ ದೇವರು ನಾಮಸ್ಮರಣೆ ಮಾಡುತ್ತಿರುವವನ ಬಳಿ ಭಯವೂ ಸುಳಿಯದು. ಹ ಸ್ವರ್ಗ ಸಂಪತ್ತನ್ನು ಸುರಗೊಳ್ಳಲು ಬರುವ ಅಸುರರ ಹಸುವನ್ನು ಹೀರಲು ನಾವು ಸದಾ ಸಿದ್ಧರಾಗಿದ್ದೇವೆ. ಬಹಳ ಸಂತೋಷವಾಯಿತು. ಸಂತೋಷವಂತೆ ನೀ ಬೆಂದ ನುಡಿಗೆ ಪ್ರಚೋದಿಸುತ್ತಾ ಇದೆ. ಬೆಚ್ಚದೆ ಬೆದರದೆ ಇರುವ ಕಲಿಗಳು ನೀವಿರುವಾಗ ನನಗಿನ್ನು ಯಾರ ಭಯ? ದುರುಳರಿಗೇನಾದರೂ ಮುಂದೆ ನಮ್ಮ ಈ ನಾಕಲೋಕಕ್ಕೆ ದಾಳಿ ಇಟ್ಟರೆ ಅವರನ್ನು ನೀವು ಹಿಮ್ಮೆಟ್ಟಿಸುವಿರಿ ಎಂಬ ಧೈರ್ಯ ನನಗಿದೆ. ಕಾಲ ಕಾಲಕ್ಕೆ ಬೆಳೆ, ಪರ್ಜನ್ಯ ಇತ್ಯಾದಿಗಳನ್ನು ನೀಡುವುದು ನಮ್ಮ ಕರ್ತವ್ಯ. ಆದರೆ ನಾವು ಒಂದು ವಿಷಯವನ್ನು ಮರೆಯುವುದಿಲ್ಲ, ಇವೆಲ್ಲವೂ ನಮ್ಮಿಂದ ಸಾಧ್ಯವಾಗುವುದು ಕಮಲನಾಭನ ದಯದಿಂದ. ಆದ್ದರಿಂದ ಸೇರಿದ ಏಣಿಯನ್ನು ಮರೆಯದೆ ನಾವು ಇಲ್ಲಿ ಆಡಳಿತ ನಡೆಸಬೇಕು. ಸದಾ ಆತನನ್ನೇ ಸ್ಮರಿಸುತ್ತಾ ಇಲ್ಲಿಗೆ ಇಂದಿನ ಈ ಸುಧರ್ಮ ಸಭೆಯನ್ನು ವಿಸರ್ಜಿಸೋಣವೇ?
ಬಂದಂತಹ ಕಾರ್ಯ ಸಾಧಿಸಬೇಕು. ತನು ಕುಮಾರಕ ಶುಭದ ಆಕೆಯ ಮಕ್ಕಳ ಪರಂಪರೆಯಲ್ಲಿ ಜನಿಸಿದವರೇ ನಾವು. ಶುಂಭ ನಿಶುಂಭರೆಂಬವರು ಧನುದೇವಿಯ ವಂಶ ಸಂಭೂತರಾದ ನಾವು ಧನುಜರು. ಶೋಣಿತಾಪುರದ ಅಧಿಕಾರ ನನ್ನ ಬಾಹುಬಲದ ಮೂಲಕವೇ ಲಭಿಸಿದೆ. ತಮ್ಮ ನಿಶುಂಭ, ನಿನ್ನ ಜೊತೆಗೂಡಿ ಅಧಿಕಾರ ವಹಿಸಿಕೊಂಡು ಕಾಲವೆಷ್ಟಾಯಿತು. ಶೋಣಿತಾಪುರದ ಅಧಿಕಾರ ನನ್ನ ವಶಕ್ಕೆ ಬಂದು ವರ್ಷ 8 ಆಯಿತು. ಶೋಣಿತಾಪುರದ ನಗರವಾಸಿಗಳು ನನ್ನ ಆಳ್ವಿಕೆಯಿಂದ ಸುಖವಾಗಿದ್ದಾರೆ. ರಾಜಭಂಡಾರ ತುಂಬಿ ತುಳುಕುತ್ತಾ ಇದೆ. ಇಷ್ಟರಲ್ಲಿ ನಾವು ಸಮಾಧಾನ ಹೇಳಲಿಕ್ಕೆ ಸಾಧ್ಯವಿದೆ? ಇಲ್ಲವಲ್ಲ. ಸಾವಿರಾರು ಜನರು ಹುಟ್ಟುತ್ತಾರೆ, ಸಾಯುತ್ತಾರೆ. ಏನು ಪ್ರಯೋಜನ? ಹುಟ್ಟುವುದು ಗೊತ್ತಿಲ್ಲ, ಸಾಯುವುದು ಗೊತ್ತಿಲ್ಲ. ಹುಟ್ಟಿ ಸಾಯುವ ಮೊದಲು ಏನಾದರೂ ಮಹತ್ ಕಾರ್ಯವನ್ನು ಸಾಧಿಸಬೇಕು. ನಮ್ಮ ಮಟ್ಟಿಗೆ ಮಹತ್ ಕಾರ್ಯವೆಂದರೆ ದೇವತೆಗಳನ್ನು ಗೆಲ್ಲುವುದು, ತ್ರೈಪೋಣಕಾರರಾಗಿ ಬಾಳುವುದು. ನಿನ್ನ ಅಭಿಪ್ರಾಯವೇನು?
ಶತ್ರುಗಳಾದ ದೇವತೆಗಳನ್ನು ಸೋಲಿಸುವುದು ಸುಲಭದ ಮಾತಲ್ಲ. ಯಾಕೆಂದರೆ ಇಂದ್ರಾದಿ ದೇವತೆಗಳನ್ನು ಸೋಲಿಸಬೇಕೆಂದರೆ ದೇಹ ಬಲ, ಶಸ್ತ್ರಬಲ ಜೊತೆಗೆ ದೈವ ಬಲವು ಮುಖ್ಯ ಎಂಬುದು ನನ್ನ ಅಭಿಪ್ರಾಯ. ತಮ್ಮ ನಿಸಿಂಹ, ನಿನ್ನ ಅಭಿಪ್ರಾಯ ಸಂದರ್ಭ ಸಮಯೋಚಿತವಾಗಿದೆ. ಬ್ರಹ್ಮದೇವನ ಅನುಗ್ರಹ ಪೂರ್ಣ ವರ ಪ್ರಾಪ್ತಿಯಾದರೆ ಸುರ ನರ ಉರಗಾದಿಗಳನ್ನು ಗೆಲ್ಲುವಂತಹ ಶಕ್ತಿ ಬರುವುದು ಸಂದೇಹವಿಲ್ಲ. ಅದಕ್ಕಾಗಿ ಬ್ರಹ್ಮನನ್ನು ಮೆಚ್ಚಿಸಲು ಹೊರಡೋಣಂತೆ. ಪಡೆದಿರಲು ವರಗಳನ್ನು ಭುಜಗುರ ಪಡೆದಿರಲು ವರಗಳನ್ನು ಭುಜಗುರ ಗೆಲುವೆ ಗೆಲಿದವನಾಗವನು ವಶಪಡಿಸಬೇಕೆಂದಿರುವುದು ತಮ್ಮನು ತುಳಿದಿ ಕರೆದ ಬ್ರಹ್ಮದೇವನಿಂದ ಅನೇಕ ವರಗಳನ್ನು ಪಡೆದಾಗಿದೆ. ನಮ್ಮ ಚಿತ್ತ ಸ್ವರ್ಗದತ್ತ. ಆದ್ದರಿಂದ ನಾವಿಬ್ಬರು ಯುದ್ಧಕ್ಕೆ ಹೊರಡುವುದು ಸರಿಯಲ್ಲ. ನಮ್ಮವರಿದ್ದಾರೆ, ಯಾರಲ್ಲಿ ನಮ್ಮವರು ಬರಲಿ.
ಪಡೆದಿದ್ದೇನೆ ಒಡೆಯ ಪಡೆದಿದ್ದೇನೆ ಅಪ್ಪಣೆಯ ಅರಕಣ ಮಾತು ಬಿಸಿ ಕೈಗೊಳ್ಳುವೆ ಹೊರಗಳನ್ನು ಒಡೆಯ ವಂದಿಸಿಕೊಂಡಿದ್ದೇನೆ. ಎದ್ದೇಳು. ಕರೆದ ಕಾರಣವೇನು ತಿಳಿಸಿ. ಮುಂದೆ ಸೇನಾಧಿಪತಿಗಳೇ ಒಡೆಯ ಸ್ವರ್ಗಕ್ಕೆ ದಾಳಿಸಬೇಕಾಗಿದೆ. ನಿನ್ನ ಅಭಿಪ್ರಾಯವೇನು? ಬಿಡುವುದಿಲ್ಲ ಒಡೆಯ ಬಿಡು 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 ಬಿಡುವುದಿದ್ದೇ ನೀನು ಅಪ್ಪಣೆ ಇದ್ದರೆ ಇನ್ನು ಅರಕಣ ಮಾತು ಬಿಸಿ ಕೈಗೊಳ್ಳುವೆ ಕಾರ್ಯಗಳನ್ನು ಒಡೆಯ ವಂದಿಸಿಕೊಂಡಿದ್ದೇನೆ. ಎದ್ದೇಳು. ಸ್ವರ್ಗದಲ್ಲಿರುವ ದೇವತೆಗಳನ್ನು ರಣರಂಗದಲ್ಲಿ ಸಾಲಿಸಿ ಹ. ಸ್ವರ್ಗವನ್ನು ನಮ್ಮದಾಗಿಸಿಕೊಳ್ಳುತ್ತೇನೆ. ಬಿಡು ಚಿಂತೆ. ಬಿಡು ಚಿಂತೆಯ ನೀ ಒಡೆಯ ಬಿಡು 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 ಬಿಡುತ್ತಿದ್ದೇನೆ ಒಡೆಯ ಕೊಡುಗಿ ಕಡದಿ ಅಪ್ಪನೆಯ ಅರಕಣ ಮಾತುರಿ ತುಂಬಿಸಿ ಕೈಗೊಳ್ಳುವೆ ಕಾರ್ಯಗಳನ್ನು ಒಡೆಯ ವಂದಿಸಿಕೊಂಡಿದ್ದೇನೆ. ಎದ್ದೇಳು. ಸ್ವರ್ಗದಲ್ಲಿರುವ ಆ ದೇವತೆಗಳನ್ನೆಲ್ಲ ಹೊಡೆದಾಡಿಸಿ ಹ. ಸ್ವರ್ಗವನ್ನು ನಮ್ಮದಾಗಿಸುತ್ತೇನೆ. ಹ. ಬಿಡು ಚಿಂತೆ. ಮಂತ್ರಿ ಸೇನಾಧಿಪತಿಗಳೇ ಒಡೆಯ ನಿಮ್ಮ ಮಾತುಗಳನ್ನು ಕೇಳಿ ಸಂತೋಷವಾಯಿತು. ಹ. ಇನ್ನು ತಡ ಮಾಡುವುದು ಸರಿಯಲ್ಲ. ನಿಮ್ಮ ಆಯುಧಗಳನ್ನು ಹಿಡಿದುಕೊಳ್ಳಿ, ಹೊರಡೋಣಂತೆ.
ಎಲ್ಲಿ ಪೊಪ್ಪೆ ಎನ್ನುವುದುರುಳ ಎಲ್ಲಿ ಪೊಪ್ಪೆ ಎನ್ನುವುದುರುಳ ನಿಲ್ಲುವೆನದೆ ಸುರರಲ್ಲ ನನ್ನ ಬಡಿದ ಗರ್ವ ಎನ್ನಲ್ಲಿ ತೋರಣ ಎಲ್ಲ ನಿಲ್ಲಲ್ಲಿ ಏನಲ್ಲ ನಾಗಲೋಕಕ್ಕೆ ಹೋಗುವ ಆಸೆಯನ್ನು ಬಿಟ್ಟು ಬಿಡು. ಬಂದಂತೆ ಹಿಂದೆ ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನ ಶಿರವನ್ನು ಚೆಂಡಾಡಿಯನು. ಮುಚ್ಚು ಬಾಯ್. ಅಲ್ಲಿ ಸುರುವೆ ಕಾರ್ಯ ಸಮಾನ ಅಲ್ಲೇನು ಅಲ್ಲಿ ಸುರುವೆ ಕಾರ್ಯ ಸಮರದಲ್ಲಿ ಕಂಡೋದಿನಿ ಕುವರಲ್ಲ ನಿನ್ನ ದೋಣಿ ಹೋಗಿ ವಿಪಿನದಲ್ಲಿ ಬಾಳುವುದ ಎಲ್ಲ ದೇವತೆ ಬಾಯಿಗೆ ಒಂದಾಗೆ ಒದರಬೇಡ. ಸ್ವರ್ಗವನ್ನು ಬಿಟ್ಟು ಹುಟ್ಟರು ಸರಿ, ಇಲ್ಲವಾದರೆ ನಿನ್ನನ್ನು ಕೊಂದನು. ಮನವಿರೋಧಿ ತೋರಿ ಸುಮ್ಮನೆ ಮನವಿರೋಧಿಯ ತೋರು ಸುಮ್ಮನೆ ಅಡವಿ ಯಾತಕ್ಕೆ ನಿಂತು ರಣದಲ್ಲಿ ಕೆಲವು ನಮ್ಮಲ್ಲಿ ಮೆರೆಯುವುದೊಂದಿಗೆ ಗುಳುಗುಳದಲ್ಲಿ ಎಲ್ಲ ರಕ್ಕಸ, ಏನೆಲ್ಲ ನಿನ್ನ ಪರಾಕ್ರಮ ನಮ್ಮೆದುರು ನಡೆಯದು. ಬಂದ ಹಾಗೆ ಹಿಂದೆ ಹೋದರೆ ಲೇಸು, ಇಲ್ಲವಾದರೆ ತಕ್ಕ ಶಾಸ್ತ್ರಿ ಮಾಡಿಯನು.
ಎಲ್ಲಾ ದೇವತೆ ಸ್ವರ್ಗವನ್ನು ನಮಗೆ ಬಿಟ್ಟು ಕೊಟ್ಟರೆ ಸರಿ, ಇಲ್ಲವಾದರೆ ನಿನ್ನ ಶಿರವನ್ನು ಚೆಂಡಾಡಿಯನು. ಬಡಿದುಕೊಳ್ಳುವ ಮೂರ್ಖರಂತೆ ದೇಹಬಲವಿದೆ ಎಂದು ನೆಲಬಿಟ್ಟು ಮೇಲೆ ಏರಿದೆಯಾ? ಹಾಸ್ಯಾಸ್ಪದ ವಿಷಯವೇನೆಂದರೆ ದೇವತೆಗಳಾದ ನಮ್ಮ ಪರಾಕ್ರಮ ತಿಳಿದರು ಕ್ರಿಮಿಕೀಟಗಳಂತೆ ಸಾಯಲು ಒಂದೆಯ. ಇರಲಿ, ನೀನು ಯಾರು, ಯಾಕೆ ಬಂದೆ, ಇದನ್ನು ಬೇಗ ಹೇಳು. ಜಗತ್ತಿನಲ್ಲಿ ತಾನೊಬ್ಬನೇ ಶಕ್ತಿ ಸಂಪನ್ನ ಎಂದು ತಿಳಿಯಬೇಡ. ನಾನು ಯಾರೆಂದು ಕೇಳಿದೆಯಾ? ಹೌದು. ಶುಂಭಾಸುರ ಸಹೋದರಿ ಶುಂಭನೆಂದರೆ ನಾನೇ. ಪರಾಕ್ರಮ ಎಂಬು ನಿನ್ನಲ್ಲಿದ್ದರೆ ಯುದ್ಧಕ್ಕೆ ನಿಲ್ಲು, ನೋಡೋಣ ಬಾಗುಂದೆ. ಈ ರೀತಿ ಸೇನೆಯನ್ನೆಲ್ಲ ಕಟ್ಟಿಕೊಂಡು ಬಂದು ಇಲ್ಲಿಲ್ಲದ ಅನಾಹುತಗಳನ್ನು ಮಾಡಲು ನಿನಗೆ ಅಧಿಕಾರ ಕೊಟ್ಟವರು ಯಾರು? ನನಗೂ ನಿನಗೂ ಇರುವ ಹಾಗೆ ಏನು? ವಿನಾಕಾರಣ ದ್ವೇಷವೆನಿಸಿಕೊಂಡು ಬಂದು ವೃಥಾ ಸಾಯಬೇಡ. ಬಂದ ದಾರಿಗೆ ಸುಂಕವಿಲ್ಲಂದು ಹಿಂದೆ ಸರಿ ಬದುಕಿಳಿವಿ, ಇಲ್ಲವಾದಲ್ಲಿ ನೀನು ಹರಣಗಳಿಗೊಂಬೆ.
ಧನುವಂಶೋದ್ಧವ ಶುಂಭಾಕ್ಷಿ ಎಂದರೆ ನಾನೇ. ಭೂಲೋಕದ ರಾಜರನ್ನೆಲ್ಲ ಯುದ್ಧದಲ್ಲಿ ಸೋಲಿಸಿ ನನ್ನ ಸಮಂತನಾಗಿದ ಮಾಡಿದ ನಂತರ ಸ್ವರ್ಗಲೋಕವನ್ನು ಸ್ವಾಧೀನಪಡಿಸುವ ಇಚ್ಛೆಯಿಂದ ಬಂದಿದ್ದೇನೆ. ಈ ಕ್ಷಣದಲ್ಲಿ ಸ್ವರ್ಗಲೋಕವನ್ನು ಬಿಟ್ಟು ತೊಲಗು ಇಲ್ಲಿಂದ. ದುರ್ಯೋಧನ ಮಗನೇ, ಹೊಡೆದಡಿಸಿದೆನು. ಅವರ ಸ್ಥಾನಕ್ಕೆ ನಮ್ಮನ್ನೆಲ್ಲ ನೇಮಿಸಿದ ಹಾಗಾಯಿತು. ದೇವತರ ಸಿಂಹಾಸನದಲ್ಲಿ ಇನ್ನು ಮುಂದೆ ಅಸುರೇಂದ್ರನಾದ ಈ ಶುಂಭಾಸುರನಾಗಿದ್ದಾನೆ. ಸೂರ್ಯಚಂದ್ರರೇ ನಿಲ್ಲಿಸಿ, ನನ್ನ ಆದೇಶವಿಲ್ಲ ಚಲಿಸುವಂತಿಲ್ಲ. ಎಲ್ಲಿಯಾದರೂ ಚಲಿಸಿದರೆ ನಿಮ್ಮನ್ನು ಕೊಂದು ಬಿಡುತ್ತೇನೆ. ಆದ್ದರಿಂದ ತಮ್ಮ ಯುದ್ಧ ಮಾಡಿ ಆಯಾಸವಾಗಿದೆ, ಸ್ವಲ್ಪ ವಿಶ್ರಾಂತಿಯ ಅಗತ್ಯವಿದೆ. ಅದಕ್ಕಾಗಿ ಮುಂದುವರಿಯೋಣ. ಸುರರನ್ನು ಸೋಲಿಸಿ
ಮಹಿಷಾಸುರನಿಂದ ಪರಾಜಯ ದೇವತೆಗಳಾದ ನಮಗೆ ಹೊಸ ವಿಷಯವೇನಲ್ಲ. ದೇಹಬಲದ ಜೊತೆಗೆ ಮಾಯಾವಿದ್ಯಾ ವಿಶಾರದರಾದ ಅವರಿಗೆ ಬ್ರಹ್ಮದೇವನ ವರ ಸಿಕ್ಕಿದ ಮೇಲೆ ಹೇಳಬೇಕಾದದ್ದು ಏನೂ ಉಳಿದಿಲ್ಲ. ಇದರ ಬಗ್ಗೆ ಯೋಚಿಸುವುದು ವ್ಯರ್ಥ. ಈ ಹಿಂದೆ ಇಂತಹ ಸಂದರ್ಭ ಬಂದೊದಗಿದಾಗ ಆದಿಮಾಯ ನಮಗೆ ಅಭಯವಿತ್ತಿದ್ದಾಳೆ. ಇನ್ನು ಮುಂದೆ ಇಂತಹ ಸಂದರ್ಭ ಬಂದೊದಗಿದರೆ ತುಹಿನಗಿರಿಯ ಅಗ್ರಭಾಗದಲ್ಲಿ ನಾನು ನೆಲೆಯಾಗಿರುತ್ತೇನೆ. ಅಲ್ಲಿಗೆ ಬಂದು ಏಕಾಗ್ರಚಿತ್ತದಲ್ಲಿ ಜ್ಞಾನಿಸಿದರೆ ಪ್ರತ್ಯಕ್ಷಳಾಗಿ ಸಲಹುತ್ತೇನೆ ಎಂದು ಅಭಯವಿತ್ತಿದ್ದಾಳೆ. ಆದ್ದರಿಂದ ನಾವೆಲ್ಲರೂ ಅಲ್ಲಿಗೆ ತೆರಳೋಣ. ಜಯ 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 ಜಯ. ಹರಿತಂದು ಭಕ್ತಿಯುಳ್ ವರದುರಿನಾದ್ರಿಯುಳ್ ಹರಿಸಲು ದೇವಿಯನ್ನು ಚರಣ ದರ್ಶನವಿತ್ತು ಸುರರಿಗ ಭಯವನ್ನು ಕರುಣಿಸುತ್ತಿಂತೆಂದಳು. ಓ ದಿಕ್ಪಾಲಕರೇ, ಬಂದು ನಿಂತಹ ಸ್ಥಳವೇ ತುಹಿನಗಿರಿಯ ಅಗ್ರಭಾಗ. ನಾವೆಲ್ಲರೂ ಇಲ್ಲಿಯೇ ಶ್ರೀದೇವಿಯನ್ನು ಏಕಾಗ್ರಚಿತ್ತದಲ್ಲಿ ಜ್ಞಾನಿಸೋಣಂತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸೃಷ್ಟಿ ಸ್ಥಿತಿ ವಿನಾಶಿನೆ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಾಯೆ ನಾರಾಯಣಿ ನಮೋಸ್ತುತೆ. ಅಂಧಕಾರವೆಂಬ ಕತ್ತಲನ್ನು ನಿವಾರಿಸುವ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸುವ ಓಂಕಾರ ಸ್ವರೂಪಿಣಿಯೇ, ನಮಗೊದಗಿ ಬಂದ ಸಂಕಷ್ಟವನ್ನು ನಿವಾರಿಸುತ್ತಾಯೇ. ನಮ್ಮನ್ನು ರಕ್ಷಿಸಮ್ಮ, ರಕ್ಷಿಸು. ಜಯ 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 ಜಯ. ಏಳಯ್ಯ ಸುರಪಾಲ ಏಳಯ್ಯ ಸುರಪಾಲ ಗೋಳು ಗುಟ್ಟುವದೇಗೆ ಕೂಳ ಮಹಿಷ ನಿಮ್ಮನು ಸೋಲಿಸಿ ನಾಗವನಾಳುತ್ತಲಿರಲು ಕಾಲನಾದಯ ಕಟ್ಟಿದೆನು. ಏಳಯ್ಯ ಸುರಪಾಲ ಏಳಯ್ಯ. ಜಯ 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 ಜಯ. ಇಂದ್ರಾದಿ ದೇವತೆಗಳೇ, ತಾಯೇ ಏಳಿರಿ, ಎದ್ದೇಳಿರಿ. ನೀವೆಲ್ಲರೂ ಇದೇ ಗಿರಿಯಲ್ಲಿ ಗೋಳೋ ಎಂದು ಅಳುತ್ತಿದ್ದರಲ್ಲ, ಹ ನನ್ನನ್ನು ಸ್ತುತಿಸುತ್ತಿದ್ದೀರಲ್ಲ. ಹೌದು ತಾಯೇ. ಈ ಹಿಂದೆ ಮಹಿಷಾಸುರನೆಂಬವನು ನಿಮ್ಮೆಲ್ಲರನ್ನು ಸೋಲಿಸಿ ಸ್ವರ್ಗವನ್ನು ಆಕ್ರಮಿಸಿದಾಗ ಆ ದುಷ್ಟನನ್ನು ಸಂಹರಿಸಿ ನೀವು ಕಳೆದುಕೊಂಡ ಸಂಪತ್ತು ಅಧಿಕಾರಗಳನ್ನೆಲ್ಲ ನನಗಿತ್ತು. ಹ ರಕ್ಷಿಸಿದವಳು ನಾನಲ್ಲವೇ? ಹೌದು ತಾಯೇ. ಈಗೇನು ಕಷ್ಟಗಳು ಬಂತು ಹೇಳಿರಿ. ಜನನಿ ಜನನಿ ಕೇಳು ಜನನಿ ಕೇಳು ಪಿನ್ನಹ ತನುಜ ಮಹಿಷನಿಗಿಂತ ಘನಪರಾಕ್ರಮಿ ಶುಂಭನು ತನುಜ ಮಹಿಷನಿಗಿಂತ ಘನಪರಾಕ್ರಮಿ ಶುಂಭನು ಅನುವರದಲ್ಲಿ ಸುರರನು ಸೋಲಿಸುತ್ತ ಸೋಲಿಸುತ್ತ ನಾಗವನು ಪಾಲಿಸುವ ಖಳನು ಜನನಿ ಕೇಳು ಜಯ ಜಯ. ಅಮ್ಮ, ಅಂದು ಕೂಳ ಮಹಿಷಾಸುರನನ್ನು ವಧಿಸಿ ಸಮಸ್ತ ಲೋಕಕ್ಕೆ ಶಾಂತಿ ತಂದು ಕೊಟ್ಟವಳು ನೀನು ತಾಯೇ. ಹೌದು. ನಿನ್ನ ಅನುಗ್ರಹದಿಂದ
ನಾಕದಲ್ಲಿ ನಾವು ಸುಖವಾಗಿದ್ದೆವು. ಹಾ. ಆದರೆ ಈಗ ಕೂಳ ಮಹಿಷಾಸುರನಿಂದ ಬಲಾಢ್ಯನಾದ ಶುಂಭದಾನವನು ನಮ್ಮನ್ನೆಲ್ಲರನ್ನು ಸೋಲಿಸಿ ಅಧಿಕಾರವನ್ನು ಸೆಳೆದುಕೊಂಡಿದ್ದನಲ್ಲದೆ ಅಧಿಕಾರವನ್ನೆಲ್ಲ ದಾನವರಿಗೆ ಹಂಚಿದ್ದಾನೆ ಸ್ವಾಮಿ. ಆಗ ನಮ್ಮದೋನ್ಮತ್ತನಾದ ರಾಕ್ಷಸನಿಂದ ನಮ್ಮನ್ನು ನೀನೇ ರಕ್ಷಿಸಬೇಕು. ದೇವತೆಗಳೇ, ಅಮ್ಮ ಕರುಣಿಸುತ್ತಲ ಭಯವನು ನುಡಿದಳು, ಕರುಣಿಸುತ್ತಲ ಭಯವನು ನುಡಿದಳು, ಕಿರಿದು ಸಮಯದಿ ತರಿದು ದೈತ್ಯರ, ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು, ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ, ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವದೆನ್ನ ಲೀಲೆಯ ಹರುಷ ತ್ರಿದಶರಿಗರು ಶ್ರೀದೇವಿ ಕರುಣಿಸುತ್ತಲ ಭಯವನು ನುಡಿದಳು, ದೇವತೆಗಳೇ, ತಾಯೇ, ನಿಮ್ಮಗಳಿಗೆ ಒದಗಿದ ವಿಪತ್ತುಗಳು, ಆ ಮೂಲಕವಾಗಿ ಜಗತ್ತಿನಲ್ಲಿ ಉಂಟಾದ ವಿಪ್ಲವಗಳ ಅರಿವು ನನಗಾಗಿದೆ. ಹ, ಲೋಕಕಂಟಕರು ಮದೋನ್ಮತ್ತರು ಆಗಿರುವ ದುರುಳದಾನವರ ವಧೆಯನ್ನು ಆದಷ್ಟು ಶೀಘ್ರವೇ ಮಾಡಲಿಕ್ಕಿದ್ದೇನೆ. ಆದರೆ ತಾಯೇ, ಅಲ್ಲಿಯವರೆಗೆ ನಾವೇನು ಮಾಡಬೇಕು? ನೀವೆಲ್ಲ ಇದೇ ಗಿರಿಯಲ್ಲಿ ಮರೆಯಲಿದ್ದುಕೊಂಡು ನನ್ನ ಲೀಲೆಗಳನ್ನು ನೋಡಿ ಆನಂದಿಸಿರಿ. ನೀವಿನ್ನು ಹೊರಡಬಹುದು. ಹಾಗೆ ಆಗಲಿ ತಾಯೇ. ಜಯ 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 ಜಯ. ಅಳುವ ಸುಮನಸರಿಂಗೆ ಧೈರ್ಯವ, ಅಳುವ ಸುಮನಸರಿಂಗೆ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನುತ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ, ಮೋಹದ ಬಲೆಗೆ ಸಿಲುಕಿಸಿ ತನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನುತ್ತಲೇ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಾಮಾಯೆ ಮಹಾಮಾಯೆ
ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ತರಿಯೇ ಮಹಾಮಾಯೆ ಸುರುಳನ ವಧೆಯನ್ನು ಯಾವ ವಿಧದಿಂದ ಮಾಡಲಿ ಎಂದು ಯೋಚಿಸಿದಾಗ ಹೊಳೆಯಿತು. ಲೋಕಮಾತೆಯಾದ ನಾನು ದುಷ್ಟರಿಗೆ ಕೊಡುವ ಶಿಕ್ಷೆ ಲೋಕಕ್ಕೆ ಶಿಕ್ಷಣದ ರೂಪದಲ್ಲಿರಬೇಕು. ದಾನವರ ದುರ್ಗುಣಗಳಲ್ಲಿ ಪ್ರಧಾನವಾದದ್ದು ಪರಸ್ತಿ ವ್ಯಾಮೋಹ. ಆ ದುರ್ಗುಣವೇ ಅವರಿಗೆ ಮಾರಕವಾಗುವಂತೆ ಅತ್ಯಧಿಕ ಸೌಂದರ್ಯದ ರೂಪವನ್ನು ತಾಳಿ ಕೌಶಿಕೆ ಎಂಬ ಅಭಿಧಾನದಿಂದ ಕೂಡಿದ ಪ್ರಕೃತಿಯ ಸಕಲ ಸಲ್ಲಕ್ಷಣಗಳಿಂದ ಕೂಡಿದ ಕದಂಬವನದಲ್ಲಿ ವಿಹರಿಸುತ್ತಾ ಕೋಟಿ ಸೂರ್ಯರ ಪ್ರಭೆಯಿಂದ ದಿವ್ಯ ಕಾಂತಿಯನ್ನು ಪಸರಿಸಿ ಇಂಪಾದ ಧ್ವನಿಯಿಂದ ಸಂಗೀತವನ್ನು ಹಾಡುತ್ತಾ ಲೋಕವನ್ನೆಲ್ಲ ಆಕರ್ಷಿಸುವ ಸುಸ್ವರದಲ್ಲಿ ಹಾಡುತ್ತಾ ಇರುತ್ತೇನೆ. ಆದರೆ ಇಷ್ಟೇ ಸಾಲದು, ಆ ಕನಕದ ಉಯ್ಯಾಲೆ ಕನಕದುಯ್ಯಾಲೆ ಮೇರೆಯಲು ಶಿಖರದಲ್ಲಿ ಬೆಳೆದಿರುವ ಬೃಹತ್ ವೃಕ್ಷಕ್ಕೆ
ಬಂಗಾರದ ಸರಪಳಿಯನ್ನು ಬಿಗಿದು ಸ್ವರ್ಣಮಯಾದ ಉಯ್ಯಾಲೆಯನ್ನು ಕಟ್ಟಿಸಿ ಅದರಲ್ಲೇ ತೂಗುತ್ತಾ ಲೋಕವನ್ನೆಲ್ಲ ಆಕರ್ಷಿಸುವ ಸುಸ್ವರದಲ್ಲಿ ಸಂಗೀತವನ್ನೇ ಹಾಡುತ್ತಾ ಇರುತ್ತೇನೆ, ನೋಡೋಣ. ಪೃಥ್ವಿಯಲ್ಲವ ಸಂಚರಿಸಿ ಶೋಧಿಸುವೆ ಎಂದರು. ಸಿದ್ಧಿಗಳನ್ನು ಸಿದ್ಧಿಸಿಕೊಂಡು ಸಾಧಕರು ನಾವಾದುದರಿಂದ ವಾಯುವೇಗ ಮನೋವೇಗದಿಂದ ಸಂಚರಿಸಬಲ್ಲೆವು. ತಪಸ್ಸಿನಿಂದ ಅಜನನ್ನು ಮೆಚ್ಚಿಸಿ ಅನೇಕ ವಿಧದ ವರಗಳನ್ನು ನಾವು ಕೇಳದೆ ನಮಗೆ ಬ್ರಹ್ಮದೇವನು ಅನುಗ್ರಹಿಸಿದ್ದಾನೆ. ಆದ್ದರಿಂದ ಪ್ರಪಂಚದಲ್ಲಿ ನಮ್ಮನ್ನು ಎದುರಿಸುವ ಹಂತಗಾರಿಗಳು ಇಲ್ಲವೆಂದರೆ ಆತ್ಮ ಪ್ರಶಂಸೆ ಆಗಲಿಕ್ಕಿಲ್ಲ. ಅದರಲ್ಲೂ ವಿಶೇಷವೇನೆಂದರೆ
ಇದಿರಾದವರನ್ನು ಸಾಧೆ ಮಾಡಿದ್ದು ಪದ್ಮ ಸಂಭವನಾದ ಆ ಬ್ರಹ್ಮದೇವ ಒಂದು ಬಾರಿ ಗದೆಯನ್ನು ಅನುಗ್ರಹಿಸಿದ್ದಾನೆ. ಅದರ ಬಲುಮೆಯಿಂದ ಯಾರ ಗಣ್ಯವೂ ನಮಗಿಲ್ಲ, ಯಾರ ಭಯವೂ ಇಲ್ಲದೆ ಮೆರೆಯುತ್ತಿದ್ದೇವೆ. ಆದರೆ ಅಣ್ಣ, ನಾವೀಗ ಹೊರಟದ್ದಲ್ಲಿ ಅಧಿಪತಿ ಎನಿಸಿದ್ದಾನೆ. ಚತುರ್ದಶ ಭುವನವೆಲ್ಲ ನಮ್ಮಣ್ಣನ ಅಧೀನದಲ್ಲಿದೆ. ಅಕ್ಕ ತಂಗಿಯರ ಮಕ್ಕಳುಗಳು ನಾವಾದುದರಿಂದ ಸಂಬಂಧದಲ್ಲಿ ಅವ ನಮಗೆ ಅಣ್ಣ, ವ್ಯವಹಾರದಲ್ಲೇ ನಾವು ಅವನಿಗೆ ಮಂತ್ರಿಗಳು. ದಾನವ ಚಕ್ರವರ್ತಿ ಸುಂಬಾಸುರನ ಬಲಗೈ ಬಂಟರು ಎಂದು ಹೇಳಲು ಹೆಮ್ಮೆಯಾಗುತ್ತದೆ. ಅವನ ಆಜ್ಞಾಧಾರಕರಾಗಿ ಸಂಡರಾದ ಆ ದೇವತೆಗಳು ಎಲ್ಲಿ ಅಡಗಿದ್ದಾರೆ, ಏನು ಮಾಡುತ್ತಿದ್ದಾರೆ, ಹಾಗೆ ಸುಂಬಾಸುರನ ಬಗ್ಗೆ ಏನು ಹೇಳುತ್ತಾರೆ ಎಂದು ಗಮನಿಸುತ್ತಾ ಬಂದೆವು. ಆದರೆ ತಮ್ಮ ಅಣ್ಣ ಶಿವಣ್ಣ ಮಾಂಸವನ್ನು ತಿನ್ನಬೇಕು. ಮಾಂಸಕ್ಕೆ ಏನು ಮಾಡೋಣ ತಮ್ಮ? ಅಣ್ಣ, ನಾವು ಹೊಟ್ಟೆ ತುಂಬಾ ಮಾಂಸ ಮೆಲ್ಲಬೇಕೆಂಬ ಉದ್ದೇಶದಿಂದ ಬಂದದ್ದೇ. ತುಯ್ನಾದ್ರಿ ಎಂಬ ಪರ್ವತ ಪ್ರದೇಶ ದಟ್ಟವಾದ ಪೊದರುಗಳಿಂದ ಮುಗಿಲನ್ನು ಮುಟ್ಟಲು ತವಕ ಪಡುತ್ತಿದ್ದೆವು ಎಂಬಂತೆ ಎತ್ತರವಾಗಿ ಬೆಳೆದು ನಿಂತಿರುವ ವೃಕ್ಷ ಸಮೂಹಗಳು, ಇವುಗಳಿಂದ ಕೂಡಿರುವ ಘೋರಾರಣ್ಯ, ಇವುಗಳಲ್ಲೇ ಬೇಕಾದಷ್ಟು ಮೃಗಗಳಿವೆ. ಇಲ್ಲಿಯೇ ಬೇಟೆಯಾಡೋಣ. ಹಾಗೆ ಬೇಟೆಯಾಡುತ್ತಾ ಬಂದಾಗ ಲೂಟಿಯೊಳಗೆ
ಹಿಂಗೆ ನೋಡುತ್ತೇನನ್ನ ಬರೀ ಕೋಡುಗಳು ಎಲುಬಿನ ರಾಶಿ ಇದೆ. ನಿನ್ನ ಲೆಕ್ಕ ಯಾರಿಗೆ ಬೇಕು ತಮ್ಮ? ಅಣ್ಣ, ಅಂತೂ ನಮ್ಮ ಹಸಿವೆ ನೀಗಿತು. ಹಸಿ ಮಾಂಸವನ್ನು ಸ್ವಲ್ಪ ಹೆಚ್ಚಾಗಿ ತಿನ್ನುವುದರಿಂದಲೋ ಏನೋ ಮೈಯೇ ಬಿಸಿ ಏರುತ್ತಾ ಇದೆ. ಇದೇ ಕದಂಬವನದ ಎತ್ತರವಾದ ಪ್ರದೇಶ. ಇಲ್ಲಿ ಬೀಸುತ್ತಿರುವ ತಂಗಾಳಿಗೆ ಮೈಯೊಡ್ಡಿ ದೇಹವನ್ನು ಆವರಿಸಿ ಶ್ರಮವನ್ನು ಪರಿಗಣಿಸೋಣ. ಹಾಗೆ ಏರೋಣಂತೆ. ತನುವ ಶ್ರಮವನು ಕಳೆವೆಂದೆನು ತಾಗ ಬರಲು ಕದಂಬವನದೆಡೆಗೆ ತಳುವುದ ಸಮಯದಲ್ಲಿ ಕೇಳಿಸಿ ನಲವಿನ ದುಯ್ಯಾಲೆಯಲ್ಲಿ ತಾ ಕುಳಿತು ದೇವಿಯು ಪಾಡುತ್ತಿಯ ಗಾಯನವ ತಮ್ಮ, ಅಣ್ಣ, ಏನಿದು ಕೇಳಿಸಿಕೊಂಡೆಯ? ಏನಿದು ಸ್ವರ ಕೇಳಿಸುವುದು? ಅಣ್ಣ, ಅದು ಕೋಗಿಲೆಗಳು. ಧೀರರಾದ ಚಂಡಮುಂಡರು ಬಂದಿದ್ದಾರೆ ಎಂಬ ಕಾರಣಕ್ಕೆ ಮೈಮರೆತು ಪಂಚಮದ ಇಂಚರದಲ್ಲಿ ಹಾಡುತ್ತಿವೆ. ಅಲ್ಲವೇ ಅಲ್ಲ, ಇದು ಯಾರೋ ಹಿಂಪಾಗಿ ಹಾಡುತ್ತಾ ಇದ್ದಾರೆ. ಅಲ್ಲ, ಅದು ನಿನ್ನ ಭ್ರಮೆ. ಅದು ಗಾಳಿಯ ವೇಗಕ್ಕೆ ಮರಗಳು ಒಂದಕ್ಕೊಂದು ತಾಗುವಾಗ ಆಗುವ ಶಬ್ದ ಅಷ್ಟೇ. ನೀನು ಸುಮ್ಮನಿರು. ಅಲ್ಲವೇ ಅಲ್ಲ, ಇದು ವರ್ವಾಣಿ ಹೆಣ್ಣಿನ ಸ್ವರ. ಈ ರೀತಿ ಗಾಯನ ಹಾಡಬೇಕಾದರೆ ಅವಳೇ ಬಂದಿರಬೇಕು. ಯಾರಲ್ಲಯ್ಯ? ಆ ವೀಣಾಪಾಣಿ. ವೀಣೆಯ ಪಿಡಿದಿರ್ಪ ವೀಣೆಯ ಪಿಡಿದಿರ್ಪ ವಾಣಿ ತೆರದಲ್ಲಿ ವಾಣಿ ತೆರದಲ್ಲಿ
ವೀಣೆಯನ್ನು ಹಿಡಿದುಕೊಂಡು ವೀಣಾವಾದನೆಯನ್ನು ಮಾಡುತ್ತಾ ಹಾಡುತ್ತಾ ಬರುತ್ತಿದ್ದಾರೆ. ತಮ್ಮ, ನಿನ್ನ ಊಹೆ ಸರಿ ಇಲ್ಲ. ನಾರದರು 3 ಮುಕ್ಕಾಲುಗಳಿಗೆ ತ್ರಿಲೋಕವನ್ನು ಸಂಚರಿಸುವವ. ಹಾಗಾದರೆ ಅದೆಷ್ಟೋ ಹೊತ್ತಿನಿಂದ ಗಾಯನ ಕೇಳಿಸುವುದೆಂದರೆ ಅವನಲ್ಲ. ಯಾರವಳು? ತಮ್ಮ, ಅದಕ್ಕೊಂದು ದಾರಿ ಇದೆ. ಏನು ಗೊತ್ತೇ? ಸ್ವರ ಪಿಡಿದು ಸ್ವರವಿಡಿದು ನಡೆತರಲು, ಸ್ವರವಿಡಿದು ನಡೆತರಲು ತನುವಿನ ಪರಿಮಳವು ನಾಸಿಕಕ್ಕೆ, ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು. ಅರರೇ ಕೌತುಕವೆಂದು ಪರಿಮಳವಿಡಿದು ಮುಂಬರಿಯೇ, ಪರಿಮಳವಿಡಿದು ಮುಂಬರಿಯೇ ಸ್ವರವಿಡಿದು ನಡೆತರಲು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು. ಅರರೇ ಕೌತುಕವೆಂದು ಪರಿಮಳವಿಡಿದು ಮುಂಬರಿಯೇ ಇವಳ ಇಂಪಾದ ಗಾನದಿಂದ ನಮ್ಮ ಶ್ರವಣೇಂದ್ರಿಯಗಳು ಮುಗ್ಧವಾದವು. ಇವಳ ತನುಗಂಧದಿಂದ ನಮ್ಮ ಜ್ಞಾನೇಂದ್ರಿಯಗಳು ತಣಿಯಿತು. ಈಗ ನಮ್ಮ 2 ಕಣ್ಣುಗಳು ಅವಳ ಸೌಂದರ್ಯವನ್ನೇ ಕಾಣುತ್ತಿದೆಯಲ್ಲ. ಅವಳ ಹಣೆ, ಅದು ಹಣೆಯಲ್ಲ, ಬಂಗಾರದ ಮಣೆ. ಅವಳ ಹುಬ್ಬು, ಅದು ಹುಬ್ಬಲ್ಲ, ಕಾಮನ ಕೈಯ ಕಬ್ಬು. ಅವಳ ಕಣ್ಣು, ಅದು ಕಣ್ಣಲ್ಲ, ಕಾಮನದ ಚೂಪಾದ ಬಾಣ. ಅಣ್ಣ, ಕೋಮಲವಾದ ಶರೀರದಿಂದ ಶೋಭಿಸುವ ಕಮನೀಯ ಗಾತ್ರಿಯಾದ ಆ ತರುಣಿಯ ಪ್ರತಿ ಅಂಗಾಂಗಗಳು ನಮ್ಮ ಮನಸ್ಸನ್ನು ಇರಿಯುತ್ತಾ ಇದೆಯಲ್ಲ. ಅವಳ ಕೊರಳು, ಅದು ಬಲಮುರಿ ಶಂಕ. ತಮ್ಮ, ಕಮಲ ಪುಷ್ಪದ ಎಸಲಿನಂತೆ ವಿಶಾಲವಾದ ನೇತೃದ್ವಯಗಳು, ಸ್ವರ್ಣ ಕಲಸದಂತೆ ಶೋಧಿಸುವ ಕುಚದ್ವಯಗಳು, ಹಾರ ಕೇಯೂರ ಕಿರೀಟ ಕುಂಡಲಗಳಿಂದ ಅಲಂಕೃತಳಾಗಿ ಸರ್ವಾಭರಣ ಭೂಷಿತೆಯಾಗಿ ಅನುಪಮ ಸೌಂದರ್ಯದಿಂದ ಕಣ್ಗೊಳಿಸುವ ಈಕೆ ಕೆಳಗಿನ ಲೋಕದವಳಲ್ಲ, ವನದೇವತೆಯೇ. ಭೂದೇವಿಯೋ? ಯಾರಾಗಿರಬಹುದು? ಅಲರೇ ಇನ್ನಿವಳಿಂದ ಬಿಡದಾರೆ ನೋಡಿ ಸ್ವರನಗು ಗಣೆಯಲ್ಲಿ
ತಮ್ಮ ಅಣ್ಣ, ಇವನನ್ನು ನಿನಗೆ ಆಸೆ ಆಗುತ್ತಿದೆ. ನಮ್ಮಿಬ್ಬರಲ್ಲಿ ದೊಡ್ಡವರು ಯಾರಣ್ಣ? ನಾನೇ. ನೀನು ನನಗೆ ಅಣ್ಣನ ಸ್ಥಾನದಲ್ಲಿ ನಿಂತು ಆಕೆಯನ್ನು ಮದುವೆ ಮಾಡಿಸಿಕೊಡುವೆಯಾ? ತಮ್ಮ ಮುಚ್ಚು ಬಾಯ್. ಅಣ್ಣನಿಗೆ ಮದುವೆ ಆಗದೆ ತಮ್ಮನಿಗೆ ಮದುವೆ ಆಗೋದು ಎಲ್ಲಿಯಾದರೂ ಉಂಟೇನೋ? ಇಲ್ಲ ಅಣ್ಣ. ಮತ್ತೇನು? ಅದಕ್ಕೊಂದು ದಾರಿ ಇದೆ ತಮ್ಮ. ನಮ್ಮಣ್ಣನಾದ ಸುಂಬಾಸುರಿದ್ದಾನೆ, ಅವಳಿಗೆ ತಕ್ಕ ಹೆಣ್ಣು ಇವಳು. ಈ ಸಂಭ್ರಮದ ವಿಷಯವನ್ನು ಅವನಲ್ಲಿಯೇ ತಿಳಿಸೋಣವಂತೆ ಮುಂದುವರಿಯೋಣ. ವನಜನೇತ್ರೆಯ ವರಿಸದಿರೆನೆಂದೆನುತ್ತ ನಿಶ್ಚಯಿಸಿ ರಣವ ಬಯಸುವಳೆ ಸದಮಮ. ವನಿತೆಗಿನ್ನನುಚಿತವು ಸಾಮದಿ ಮನವ ಒಲಿಸುವೆನೆಂದು ಸುಗ್ರೀವನನು ಕರೆದಿಲ್ದ. ಚನ್ನಮ್ಮಣ್ಣರು ತಿಳಿಸಿದ ವಿಷಯದ ಬಗ್ಗೆ ಯೋಚಿಸಿದೆ. ಅವರ ಮಾತಿನಲ್ಲಿ ಸತ್ಯಾಂಶವೂ ಇದೆ. ಜಗತ್ತಿನಲ್ಲಿ ಪ್ರಚಂಡ ಪರಾಕ್ರಮಿಸಿದ ಈ ಶುಂಭಾಸುರನಲ್ಲಿ ಸಮಸ್ತ ಸುವಸ್ತುಗಳು ಅಧೀನದಲ್ಲಿದೆ. ದೇವಲೋಕದ ಸಮಸ್ತ ಸುವಸ್ತುಗಳು ಅಧೀನದಲ್ಲಿದೆ. ಆದರೆ ಶ್ರೀರತ್ನವನ್ನು ನನ್ನಲ್ಲಿ ಇಲ್ಲದಿರುವುದೇ ದೊಡ್ಡ ಕೊರತೆ. ಅದನ್ನು ತುಂಬಿಸಿಕೊಳ್ಳುವುದೇ ಸರಿ ಎಂಬ ನಿರ್ಣಯಕ್ಕೆ ಬಂದೆ. ಆದರೆ ಸುಂದರಾಂಗಿಯಾದ ಆಕೆಯನ್ನು ಕರೆತರಲು ಸಾಧ್ಯವಿಲ್ಲ. ಅದನ್ನು ಚನ್ನಮಂಡರ ಆಕೆಯ ರೂಪ ಲಾವಣ್ಯವನ್ನು ವರ್ಣಿಸಿದ ಹೋದ ಮೇಲೆ ನನ್ನ ತನ್ಮಾನದಲ್ಲಿ ಅವಳೇ ಆವರಿಸಿದ್ದಾಳೆ. ಅವಳನ್ನು ಕರೆತರಲು ಬಲಾತ್ಕಾರ ಸಲ್ಲದು, ಚತುರೋಪಾಯಗಳನ್ನು ಉಪಯೋಗಿಸಬೇಕಾಗಿದೆ. ನನ್ನ ಮನಃಶಾಂತಿಯ ಕದಲಿಸುವ ಉದ್ದೇಶದಿಂದಲ್ಲ, ನನ್ನ ಮನಸ್ಸಿನ ಸಂತೋಷಕ್ಕಾಗಿ ಅವಸರ ಸಲ್ಲದು. ಹೆಣ್ಣು ಒಲಿದು ಬಂದರೇನು ಸುಖ ಶಾಂತಿ ನೆಮ್ಮದಿಗಳು ಯಾರಲ್ಲಿ? ಹಿರಿಯ ಮತ್ಯನಾದ ಸುಗ್ರೀವನನ್ನು ಬರ ಹೇಳಿ. ವಂದಿಸಿಕೊಂಡಿದ್ದೇನೆ. ಸುಗ್ರೀವ, ನೀನು ನಮ್ಮ ಮಂತ್ರಿಗಳಲ್ಲಿ ಹಿರಿಯನಾಗಿದ್ದೀಯ, ಆದ್ದರಿಂದ ನಿನ್ನನ್ನು ಬರಮಾಡಿಸಿಕೊಂಡಿದ್ದೇನೆ. ನನ್ನ ಸಹೋದರರಾದ ಚನ್ನಮಂಡರು ಒಂದು ಹೊಸ ಸುದ್ದಿಯನ್ನು ತಂದಿದ್ದಾರೆ. ತುಹಿನ್ಯಾದರೆ ಕದಂಬವನದಲ್ಲಿ ಇವರು ಆಕೆಯನ್ನು ಅನುಪಮ ಸೌಂದರ್ಯದಿಂದ ಕಂಗೊಳಿಸುವಂತೆ. ಅದನ್ನು ಕೇಳಿ ಹೆಣ್ಣುವರಳು ಸಾಮಾನ್ಯನೆಂದು ತಿಳಿಯಬೇಡ. ತ್ರೈಭುವನದಲ್ಲಿ ಅಂತಹ ತರುಣಿಯೇ ಇಲ್ಲವಂತೆ. ನೀನು ಅವಳಿದ್ದಲ್ಲಿ ಹೋಗುವೆಯಾ? ಒಡೆಯ ಮಹದಾಜ್ಞೆ. ಹೋಗಿವಾ. ಕದಂಬವನವನೆ ಪುಗುತ ಶುಂಭನಾತಿಯುಳೈದಿ ಮೆರೆವ ಕದಂಬವನವನೆ ಪುಗುತ ತ್ರೀ ಜಗದಂಬಿಕೆಯ ಲಾವಣ್ಯವನು ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರಿಕಂಡು ಸುಗ್ರೀವ ಲಾವಣ್ಯವನು ನೆರೆಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಹಂಬಲಿಸಿದನು ಶಿವ ಶಿವ ಸ್ಮರಣಂ ಬಿಗುರೆ ಸಿಲುಕುತ್ತಲೀ ನಮ್ಮಯ ಶುಂಭ ಕೆಟ್ಟನು ಕೆಟ್ಟನು
ನುಡಿದನು ಶಿವ 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 ಬರುತ್ತಾ ಕದಂಬವನಕ್ಕೆ ಬಂದೆ. ಆಶ್ಚರ್ಯ, ಮಹದಾಶ್ಚರ್ಯ. ಇದು ಮೊದಲ ಬಾರಿಯಲ್ಲ. ನೋಡುತ್ತೇನೆ, ಪ್ರಕೃತಿಯು ದೈವಿಕ ಕಲೆಯಿಂದ ಕೂಡಿದೆ. ವಸಂತನ ಆಗಮನವಾದದ್ದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಒಣರಾಜಿ ತುಂಬಿ ತುಳುಕಾಡುತ್ತಿದೆ. ಎಷ್ಟು ಪ್ರಶಾಂತವಾಗಿದೆ ಈ ಪ್ರದೇಶ. ಅಲ್ಲೇನು ವೈರ ಮರೆತ ಮುಂಗುಸಿ ಉರಗಗಳು ಪರಸ್ಪರ ಒಂದಾಗಿದೆ. ದನವೊಂದು ಹುಲಿಯೊಂದಿಗೆ ಆಟವಾಡುತ್ತಿದೆ. ಹಾವೊಂದು ಗರುಡನ ನೆರಳಲ್ಲಿ ವಿಶ್ರಾಂತಿ ಪಡೆಯುತ್ತಿದೆ. ಹಾಗಾದರೆ ವಿರೋಧಗಳನ್ನು ಮರೆಸುವ ಆಲಿಸುವ ಶಕ್ತಿಯಿಲ್ಲಲಾದರೆ ಆಕೆ ದೇವತೆಯೇ ಸರಿ. ಒಮ್ಮೆ ಆಕೆಯನ್ನು ನೋಡುತ್ತೇನೆ. ಅಮ್ಮಮ್ಮ, ನನಗರಿವಿಲ್ಲದಂತೆ ನನ್ನ ಕರಗಳು ಜೋಡಿಸಲ್ಪಟ್ಟವು. ನಡು ಬಾಗಿತು, ಶಿರಸ ವಂದಿಸಿದೆ. ಅಲ್ಲ, ಇವಳು ಮಾಣಿನಿಯಲ್ಲ. ಆದರೆ ನಾನು ಬಂದದ್ದು ಸ್ವಾಮಿ ಕಾರ್ಯದಿಂದ. ಅವಳನ್ನೇ ಕೇಳುತ್ತೇನೆ. ಜನನಿ ಕೇಳ್ಬಿನ್ನಹವನು ಕರುಣದೊಳಿಂದು ವನದಲ್ಲಿ ಕುಳಿತಿರುವುದೇಗೆ? ಜನನಿ ಕೇಳ್ಬಿನ್ನಹವನು ಕರುಣದೊಳಿಂದು ವನದಲ್ಲಿ ಕುಳಿತಿರುವುದೇಗೆ? ವನದಲ್ಲಿ ಕುಳಿತಿರುವುದೇಗೆ? ಅಮ್ಮ ಸನುಮತವಲ್ಲಿದು ನಿನಗೆ ಬೇಡುವೆನುಂದ. ಸನುಮತವಲ್ಲಿದು ನಿನಗೆ ಬೇಡುವೆನುಂದ. ತನುಜೇಶ ಶುಂಭನ ಬಯಗೆ. ಸನುಮತವಲ್ಲಿದು ನಿನಗೆ ಬೇಡುವೆನುಂದ. ತನುಜೇಶ ಶುಂಭನ ಬಯಗೆ. ತನುಜೇಶ ಶುಂಭನ ಬಯಗೆ. ಜನನಿಗೆ ತಾಯೇ ಅಮ್ಮ ಜಗದ್ರಕ್ಷಕಿ, ಇದೋ ನಿನ್ನ ಚರಣಾರವಿಂದಗಳಿಗೆ ವಂದಿಸುತ್ತಿದ್ದೇನಮ್ಮ. ನಿನ್ನನ್ನು ತಿಳಿಯದ ಅಜ್ಞನು ನಾನಲ್ಲ ತಾಯಿ. ಆದರೆ ಒಡೆಯನ ಉಪ್ಪಣ್ಣದ ಋಣಕ್ಕಾಗಿ ಈ ಮಾತನ್ನು ಹೇಳಲೇಬೇಕಾಗಿದೆ. ತಾಯೇ, ಶೂರ ಶುಂಭಾಕ್ಯ ಶೋಣಿತದ ದಯೆಗೆ ಅಧಿಪತಿ ತಾಯೇ. ಪ್ರಕೃತ ತ್ರಿಲೋಕಗಳು ಈತನ ಅಂಕಿತದಲ್ಲಿದೆ. ಸುರ ನರ ಉರಗ ಜಂಗಮರು ಈತನಿಗೆದುರಿಲ್ಲ. ಅಂತಹ ಶುಂಭ ನಿಮ್ಮನ್ನು ಅರಸಿಯನ್ನಾಗಿರಿಸಿಕೊಳ್ಳಲು ಬಯಸಿದ್ದಾನೆ. ನಮಗೂ ಅದೇ ಆಸೆ. ತಾವು ನಮ್ಮರಸನ ಬಳಿಯಲ್ಲಿ ಮಹಾರಾಣಿಯಾಗಿ ಬಾಳುವ ಅಪೇಕ್ಷೆ ಇದೆ. ಹಾಗಾಗಿ ಕರುಣೆ ಇರಿಸಿ ಈ ವನವನ್ನು ಬಿಟ್ಟು ಶೋಣಿತಕ್ಕೆ ಬಾ ತಾಯೇ, ಬಾ ತಾಯೇ. ರಾಕ್ಷಸ ಕುಲೋದ್ಧಾರಕ್ಕಾಗಿ ಬರುವೆಯಾ ತಾಯೇ? ಏನಾಗಿ ಹೋಯಿತು? ಸುಗ್ರೀವನ ಮಾತು ಮುಗಿಯುತ್ತಲೇ ಮಂದಹಾಸದಿಂದ ಒಮ್ಮೆ ನಗಡಿದೆ. ಒಡನೆಯೇ ಧರೆಗೆ ಉರುಳಿದ್ದಾನೆ. ಇವ ಇಲ್ಲಿಯೇ ಧರೆಗೆ ಉರುಳಿದರೆ ನನ್ನ ಅಭಿಪ್ರಾಯವನ್ನು ಶುಂಭನಿಗೆ ತಿಳಿಸುವವರಾರು? ಅದಕ್ಕಾಗಿ ಇವನಿಗೆ ಜೀವದಾನವಿತ್ತಿದ್ದೇನೆ. ಸುಗ್ರೀವ, ಹೆದರಬೇಡ. ನೀನು ಶುಂಭನ ಬಗ್ಗೆ ಹೇಳಿದ ವಿಷಯದಲ್ಲಿ ಉತ್ತರ ಬೇಕಲ್ಲ, ಕೇಳು. ಶುಂಭನ ಅಧಿಕ ಪರಾಕ್ರಮಿಯೇ ಮೊದಲೇ ನಿನಗೆ ತಿಳಿಯುತ್ತಿದ್ದರೆ ನಿನ್ನ ಚಾತುರ್ಯದ ಮಾತಿನ ಅವಶ್ಯಕತೆ ನನಗಿರುತ್ತಿದ್ದಿಲ್ಲ. ನಿನ್ನ ಶುಂಭನಿಗೆ ನನ್ನ ವರಿಸುವ ಇಚ್ಛೆ ಇದ್ದರೆ ಶುಂಭನಿಗೆ ಕೂಡಲೇ ಸನ್ನಾಹಗಳನ್ನು ಸಂಗ್ರಹಿಸಿ ಯುದ್ಧಕ್ಕೆ ಬರಲಿ. ಯುದ್ಧದಲ್ಲಿ ಜಯಿಸಿದರೆ ಆತನನ್ನು ವರಿಸುತ್ತೇನೆ. ಇದು ಸತ್ಯ. ನೀನಿನ್ನು ಹೋಗಬಹುದು. ಹಾಗೆ ಆಗಲಮ್ಮ.
ಯುದ್ಧಕ್ಕೆ ಆಹ್ವಾನಿಸಿದ್ದಾಳೆ. ಏನಾಶ್ಚರ್ಯ, ಚತುರ್ದಶ ಭುವನದಲ್ಲಣ ಈ ದುಂಬಾಸುರನನ್ನು ಯುದ್ಧಕ್ಕೆ ಆಹ್ವಾನಿಸಿದ್ದಾಳೆ ಎಂದರೆ ಅವಳ ಧೈರ್ಯಕ್ಕೆ ಮೆಚ್ಚಲೇಬೇಕು. ಹೆಣ್ಣಾರಳ ಯುದ್ಧಕ್ಕೆ ಆಹ್ವಾನ ಕೊಟ್ಟ ಮಾತ್ರಕ್ಕೆ ನೇರವಾಗಿ ಯುದ್ಧಕ್ಕೆ ಹೊರಡುವುದು ಸರಿಯಲ್ಲ. ಅದಕ್ಕಾಗಿ ನಮ್ಮಲ್ಲಿ ಅನೇಕರಿದ್ದಾರೆ. ಯಾರಲ್ಲಿ ಧೂಮ್ರಲೋಚನ ಬರಲಿ. ದಾನ ಚಕ್ರವರ್ತಿ ಚುಂಬಾಸುರನ ಸನ್ನಿಧಾನದಲ್ಲಿ ಧೂಮ್ರಲೋಚನ ವಂದಿಸುತ್ತಿದ್ದೇನೆ. ದೈತೇಂದ್ರ, ಧೂಮ್ರಲೋಚನ ಕೂಡಲೇ ಬರಲೆಂದು ಆಜ್ಞೆ ಇತ್ತನಲ್ಲ, ಯಾಕೆ ಕರೆಸಿದೆ? ಶತ್ರುಗಳ ಉಪಟಳವೇ, ಅಲಭ್ಯ ವಸ್ತುವಿನ ಆಕಾಂಕ್ಷೆ. ನೀನು ಆದೇಶವಿದ್ದ ಕ್ಷಣದಲ್ಲಿ ಕಾರ್ಯ ಸಾಧಿಸಿ ಬರುವ ದುರಧೀರ ಈ ಧೂಮ್ರಾಕ್ಷ. ಸದಾ ಸಿದ್ಧನಿದ್ದೇನೆ. ಧೂಮ್ರಾಕ್ಷ, ಶತ್ರುಗಳು ಯಾವ ಕಾಲಕ್ಕೂ ನಮ್ಮ ಎದುರು ತಲೆ ಎತ್ತಿ ನಿಲ್ಲದಂತೆ ಮಾಡುವವರು ನಾವು. ಸಣ್ಣ ಮುಂಡರು ಒಂದು ಹೊಸ ಸುದ್ದಿಯನ್ನು ತಂದಿದ್ದರು. ತುಹಿನಾದ್ರಿಯ ಕದಂಬನದಲ್ಲಿ ಬರುವಾಗೆಯನ್ನು ಅನುಪಮ ಸೌಂದರ್ಯದಿಂದ ಕಂಗೊಳಿಸುವಂತೆ ಅದನ್ನು ಕೇಳಿ ಸುಗ್ರೀವನನ್ನು ಕಳುಹಿಸಿದ್ದೇನೆ. ಸುಗ್ರೀವನ ಸಂಧಾನವನ್ನು ಮುರಿದೇ ಬಿಟ್ಟಳು. ಅದಕ್ಕಾಗಿ ನಿನ್ನನ್ನು ಬರಮಾಡಿಸಿಕೊಂಡಿದ್ದೇನೆ. ಅವಳನ್ನು ಎಳೆದುಕೊಂಡು ತರುವೆಯೋ? ಮಹಾರಾಜ ನಿನ್ನನ್ನು ಯುದ್ಧಕ್ಕೆ ಆಹ್ವಾನಿಸಿದಳೆ. ಆಕೆ ಆಹ್ವಾನಿಸಿದ್ದು ನಿನ್ನನ್ನಲ್ಲ, ಸಾಕ್ಷಾತ್ ಮೃತ್ಯುವನ್ನು. ನನಗೆ ಅಪ್ಪಣೆಯನ್ನು ಕೊಡು. ಕ್ಷಣದಲ್ಲಿ ಆ ತರುಣಿಯನ್ನ ಪಾದಬುಡದಲ್ಲಿ ಕೆಡವುತ್ತೇನೆ. ಹೋಗಿ ಯಶಸ್ವಿಯಾಗಿ ಬಾ. ಚುಂಬನಾಜ್ಞೆಯಂತೆ ಬಂದದ್ದೇ ಕದಂಬನ. ಶತಕೋಟಿ ಸೂರ್ಯಭ್ರಮೆಯಿಂದ ಬೆಳಗುತ್ತಿರುವ ತರುಣಿ ಉಯ್ಯಾಲೆಯಲ್ಲಿ ಕುಳಿತಿದ್ದಾಳೆ. ಮಾತನಾಡಿಸೋಣ. ಎಲ್ಲ ಈ ಸುಂದರಾಂಗಿ, ನಮ್ಮೊಡೆ ಶುಂಭಾಸುರನನ್ನು ಯುದ್ಧಕ್ಕಾಗಿ ಆಹ್ವಾನಿಸಿದವಳು ನೀನೇನೆಯ? ನಿನ್ನನ್ನು ಕರೆದೊಯ್ಯಲು ಬಂದವನೇ ಈ ಧೂಮ್ರಾಕ್ಷ. ಸರ್ವಾಂಗ ಸುಂದರಿಯಾದ ನೀನು ಯುದ್ಧ ಬಯಸುವುದು ಸರಿಯಲ್ಲ. ಸಂತೋಷದಿಂದ ನನ್ನ ಜೊತೆಯಲ್ಲಿ ಬಂದರೆ ಒಳಿತು. ಇನ್ನೇನಾದರೂ ಹೇಳಲಿಕ್ಕಿದೆಯೋ? ಬಡನಾರಿಯಾದ ನಿನ್ನಲ್ಲಿ ಇನ್ನೇನು ಮಾತನಾಡಲಿ? ಮಧುರವಾದ ನುಡಿಗಳಿಂದ ನಿನ್ನ ಮನವೊಲಿಸಿಕೊಂಡು ಸನ್ಮಾನದಿಂದಲೇ ಕರೆದುಕೊಂಡು ಹೋಗುವುದೇ ನನ್ನ ಉದ್ದೇಶ. ಆದ್ದರಿಂದ ಯುದ್ಧ ಎಂದು ಹಠ ಸಾಧಿಸಬೇಡ. ನನ್ನೊಟ್ಟಿಗೆ ಬಾ.
ಚುಂಬನನ್ನು ವರಿಸಿ ಸುಖವನ್ನು ಪಡೆ. ಬಾರದಿದ್ದರೆ ಬಾರದಿದ್ದರೆ ನನ್ನಿಂದ ಏನಾಗಲಿಕ್ಕಿಲ್ಲ ಎಂದು ಭಾವಿಸಿದೆಯಾ? ಹಾಗೇನು ಯೋಚನೆ ಮಾಡಬೇಡ. ಅನೇಕ ವೀರ ಯೋಧರನ್ನು ಯಮಪುರಕ್ಕೆ ಅಟ್ಟಿದ ಕದನ ಕರ್ಕಶ ಈ ಧೂಮ್ರಾಕ್ಷ ನಿನ್ನ ಜುಟ್ಟನ್ನು ಹಿಡಿದು ದರ ನೆಲದೆಯುವೆ. ಒಲಿದು ಬರುವ ಬದಲು ಮುನಿದು ತಳಕ್ಕೆ ಅವಕಾಶ ಮಾಡಿದ್ದು ಮಾತ್ರವಲ್ಲ. ಎಲ್ಲ ಇದೆಲ್ಲ ಜಲದೇಕ ವಿಕ್ರಮಿಗಳಾದ ಚಂಡಮುಂಡರಲ್ಲಿ ನಡೆಯಲಾಗದು. ಒಳ್ಳೆಯ ಮಾತಿನಿಂದ ಬಂದೇ ಆದರೆ ಬದುಕುವೆ, ಇಲ್ಲದಿದ್ದರೆ ಎಳೆದೊಯ್ಯುತ್ತೇವೆ. ನಿನ್ನೆಡೆಯಾದ ಶುಂಭನನ್ನು ಯುದ್ಧಕ್ಕೆ ಆಹ್ವಾನಿಸಿದೆ. ಅದರ ಬದಲು ನೀವು ಯುದ್ಧಕ್ಕೆ ಬಂದೀರಲ್ಲ. ಪ್ರಜ್ವಲಿಸಿರುವ ಅಗ್ನಿಗೆ ಪತಂಗಗಳೇ, ಸಾಯಬೇಡಿ. ಇಂದು ಎಂದೂ ಮುಂದುವರಿಯುತ್ತೀರಿ ಎಂದಾದರೆ ನಿಲ್ಲಿ ಯುದ್ಧಕ್ಕೆ.
ಕಾಣದರೆ ಕಾಳು ರೂಪವ ಧರಿಸಿದ ಐತಿಹಾಸಿಕಗಳ ಘಾಟಿ ಇದು. ಚಂಡಮುಂಡರ ವಧೆಗೋಸ್ಕರ ಮಹಾಕಾಳಿಯ ರೂಪವನ್ನು ತಾಳುತ್ತೇನಂತೆ.
ನೀತೆ ಭೂಮಿಯೇ ಕಂಪಿಸಿದೆ ಎಂಬ ಕೋಲಾಹಲ ಕೇಳಿ ಬಂದಿತು. ಹೊರಗಿಸುವ ಉದ್ದೇಶದಿಂದ ಬಂದರೆ ಕರದಲ್ಲಿ ಕರವಾಲವನ್ನು ಧರಿಸಿ ಹೊರಟಿರುವೆ ಅಲ್ಲ. ಯಾರೊಂದಿಗೆ ಕದನ, ಏನು ಸಮಾಚಾರ? ಅಪ್ಪಣೆಯಾಗಲಿ. ಚಂಡಮುಂಡರು ಬಂದು ಹೊಸ ಸುದ್ದಿಯನ್ನು ತಂದಿದ್ದರು. ಹೆಣ್ಣಾದಿಯ ಕದಮದಲ್ಲಿ ಬರುವ ಆಕೆಯನ್ನು ಅಪ್ಪಮ ಸೌಂದರ್ಯದಿಂದ ಕಂಗೊಳಿಸುವಂತೆ ಅದನ್ನು ಕೇಳಿ ಸುಗ್ರೀವನನ್ನು ಕಳುಹಿಸಿದ್ದೇನೆ. ಸುಗ್ರೀವನ ಸಂಧಾನವನ್ನು ಮುರಿದೇ ಬಿಟ್ಟಳು. ಧೂಮ್ರಾಕ್ಷನನ್ನು ಕಳುಹಿಸಿದ್ದೆ. ಧೂಮ್ರಾಕ್ಷನನ್ನು ಸುಟ್ಟು ಭಸ್ಮನಾಗಿ ಮಾಡಿ ಬಿಟ್ಟಳು. ಅದಕ್ಕಾಗಿ ನಾನು ಇದಕ್ಕೆ ಆಕೆಯನ್ನು ಕರೆತರಲು ನಾನೇ ಹೊರಟಿದ್ದೇನೆ. ಪ್ರಭು, ನನ್ನದೊಂದು ಮಾತು ಪ್ರಭು. ಧನುಜೇಶ ಕೇಳೆನ್ನ ಮಾತ ಸಾಧನೆ ಮೂಲಕ ಜೀವನವು ದೇವನಾಗಬಲ್ಲನೆಂಬುದನ್ನು ತೋರಿಸಿಕೊಟ್ಟವನು. ಧನುಕುಮಾರನಾಗಿ ಜನಿಸಿದೆ, ಧನುಜೇಶನಾಗಿ ಮೆರೆಯುತ್ತಾ ಇರುವೆ. ನಿನ್ನ ನಾಯಕತ್ವದಲ್ಲಿ ಅನೇಕ ದೈತ್ಯರು ವಿಜೃಂಭಿಸಿದರು. ಶುಂಭನು ಬಯಸಿದ್ದನ್ನು ಈವರೆಗೂ ಬೆಂಬಲಿಸಿದವರು ನಾವು. ಆದರೆ ಈ ವಿಚಾರದಲ್ಲಿ ಯೋಚಿಸಲೇಬೇಕು ಪ್ರಭು. ದೈತ್ಯನಾಥನಾದಂತಹ ನೀನೇಕೆ ಭ್ರಮೆಗೊಳಗಾಗಿರುವೆ? ಮನ್ಮಥನ ಕೈಯಲ್ಲಿ ಹಗುರವಾದ ಆಯುಧಗಳು, ಕಬ್ಬಿಲ್ಲು, ಕುಸುಮಶರಗಳು. ಹಗುರವಾದ ಆಯುಧಗಳಲ್ಲಿ ಆಳವಾದ ಗಾಯವನ್ನುಂಟು ಮಾಡಬಲ್ಲ ಸಮರ್ಥನವ. ಮನಸ್ಸಿ ಜನ ಶರಗಳ ಹತಿಗೆ ನೀನು ಸಿಲುಕಿರುವೆ. ಕಾಮದ ಕಣ್ಣುಗಳಿಗೆ ತನ್ನ ಮನಗಳನ್ನು ವಿಗ್ರಹಿಸಿ ಪರವನಿತೆಯನ್ನು ಬಯಸುತ್ತಾ ಇರುವೆ. ಪ್ರಭು, ನಿನ್ನಿಂದ ಕಲುವಲ್ಪಟ್ಟವರು ಸಾಮಾನ್ಯರೇ. ಧೂಮ್ರಾಕ್ಷನು ಅಲ್ಪಬಲವನ್ನುಳ್ಳವನಿ. ತನ್ನ ಉಭಯ ನಯನಗಳಿಂದ ಉಗುಳುತ್ತಿರುವ ಬೆಂಕಿಯ ಗುಂಡೆಗಳಿಂದ ಲೋಕವನ್ನೇ ಸುಡಬಲ್ಲಂತಹ ಪರಾಕ್ರಮಿ ಬದುಕುಳಿದನೇ ಸ್ವಾಮಿ. ಅವನನ್ನು ಹೂಂಕರಿಸಿ ಸುಟ್ಟಳು. ಚಂಡಮುಂಡರನ್ನು ಸೋಲಿಸುವ ವೀರರಿಪ್ಪರೇ. ಪದ್ಮಜನು ಅನುಗ್ರಹಿಸಿದ ಗದಾದಂಡವನ್ನು ಬಿಡಿದು ತ್ರಿಭುವನಗಳನ್ನು ನಡಗಿಸಿದ ಚಂಡಮುಂಡರ ಶಿರವನ್ನು ಚಂಡಾಡಿ ಮೆರೆದಳಲ್ಲ. ಅವಳೊಂದಿಗೆ ಸ್ಪರ್ಧೆಗಳಿದ್ದರೆ ನಮಗೇನು ಪ್ರಯೋಜನವಾಗದು ಪ್ರಭು. ಪ್ರಭು, ನನ್ನದೊಂದು ಮಾತು. ಏನದು? ತರುಣಿಯಲ್ಲವಳಾದಿ ಮಾಯೇ ಸುತ್ತ
ಪ್ರಭು, ಅವಳು ತರುಣಿಯಲ್ಲ. ತರುಣಿಯನ್ನು ನೀನು ತಪ್ಪಾಗಿ ತಿಳಿದಿರುವೆ. ಅವಳು ಆದಿಮಾಯಿ. ಆದಿಯಲ್ಲಿ ತ್ರಿಮೂರ್ತಿಗಳನ್ನು ಸೃಷ್ಟಿಸಿ ಕಾಲಾಂತರದಲ್ಲಿ ತ್ರಿಮೂರ್ತಿಗಳಿಗೂ ದೇವತೆಗಳಿಗೂ ಮಗಳಾಗಿ ಜನಿಸಿಕೊಂಡಳು. ಅವರಿತ್ತ ಆಯುಧಗಳನ್ನು ತನ್ನ ಅಷ್ಟಭುಜಗಳಲ್ಲಿ ಧರಿಸಿ ಮಹಿಷನನ್ನೇ ಕೊಟ್ಟಿಗೆಡಗಿದಳು. ಸುಗ್ರೀವನನ್ನು ಕೊಂದಳು, ಮತ್ತೆ ಬದುಕಿಸಿದಳು. ನಿಗ್ರಹ ಅನುಗ್ರಹ ಶಕ್ತಿಯನ್ನುಳ್ಳಂತಹ ಜಗನ್ಮಾತೆಯನ್ನು ನೀನೇಕೆ ಬಯಸುತ್ತಾ ಇರುವೆ ಸ್ವಾಮಿ? ಅವಳೊಂದಿಗೆ ಸ್ಪರ್ಧೆಗಿಳಿದರೆ ನಮಗೇನು ಪ್ರಯೋಜನವಾಗುವುದು? ಆದ್ದರಿಂದ ನಾನೊಂದು ಮಾತು ಹೇಳಲೇ? ಹೇಳು. ಬಿಡು ಮನದ ಮೂರ್ಖತೆಯ ತ್ರೈ ಜಗದೊಡತಿಯ ಚರಣಕ್ಕೆ ಭಕ್ತಿಯಿಂದಲೇ, ತ್ರೈ ಜಗದೊಡತಿಯ ಚರಣಕ್ಕೆ ಭಕ್ತಿಯಿಂದಲೇ ಕೊಡಮಡುತ್ತಾ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನು ಬಾಳುವುದನು ತಲಿ ನುಡಿಯ ನೀತಿಯ ಕೇಳಿ ಖರ್ಚಿಸುತ್ತಿದ್ದ ಶುಂಭಾಖ್ಯ. ಬಿಡು ಮನದ ಮೂರ್ಖತೆಯ ಶುಂಭಾಖ್ಯ ದೊರೆ. ಪ್ರಭು, ಮನಸ್ಸಿನಲ್ಲಿರುವ ಕಾಮಾಧಿಕಾರಾದಿಗಳು ತುಂಬಿಕೊಂಡಿದ್ದರೆ ನಿಜವನ್ನು ತಿಳಿಯುವುದು ಅಸಾಧ್ಯ. ಕಾಮನು 6 ವೈರಿಗಳಲ್ಲಿ ಮೊದಲಿಗನು. ಕಾಮದಿಂದಲೇ ಕ್ರೋಧ ಹುಟ್ಟಿಕೊಳ್ಳುತ್ತದೆ. ಮನಸ್ಸಿನಲ್ಲಿರುವ ಕಲ್ಮಶವನ್ನು ತೊರೆ. ಕಮಲಪೀಠನ ವರಬಲವಿದೆ ನಮಗೆ. ಅದಕ್ಕೆ ಜಗನ್ಮಾತೆಯ ಕಾರುಣ್ಯವು ಸೇರಿದರೆ ಉಳಿದ ದಿನಗಳನ್ನು ಸುಖವಾಗಿ ಬಾಳಬಹುದು. ಸಮಸ್ತ ದಾನರ ಒಳಿತಿಗಾಗಿ ನಾನೊಂದು ಮಾತು ಹೇಳಲೇ? ಪ್ರಭು, ಅವಳ ಕೈ ಹಿಡಿಯುವ ಬದಲು ಕಾಲು ಹಿಡಿದು ಬದುಕೋಣ. ನೀತಿಶಾಸ್ತ್ರ ನನ್ನ ಮುಂದೆ ಓದುತ್ತಿರುವೆಯ? ಅದೆಲ್ಲ ನಾನು ತಿಳಿಯಲೆಂದು ಭಾವಿಸಿದೆಯ? ಒಂದು ಹೆಣ್ಣಿಗೆ ಓದುತ್ತಿರುವೆಯ ರಣ ಹೇಳಿ, ಹೆಣ್ಣಾಗಲಿ ಯಾವುದೋ ಒಂದು ಮಾಯೆಯ ಬಲೆಯನ್ನು ಬೀಸಿ ಕೆಲವರನ್ನು ಕೊಂದ ಮಾತ್ರಕ್ಕೆ ಹೆದರಿ ಕಂಗೆಟ್ಟು ಕಂಗಾಲಾಗಿ ಅವಳಿಗೆ ಉದ್ದಂಡ ನಮಸ್ಕಾರ ಹಾಕಿ ಹೇಳಿ, ಅವಳ ಹಾಗೆ ಕೈಗೆ ಬಲೆಯನ್ನಿಟ್ಟಿಕೋ, ಮೂಗಿಗೆ ಮೂಗುತಿಯನ್ನಿಟ್ಟುಕೋ, ಅವಳ ಹಾಗೆ ಸೆರೆಗಣ್ಣು ಹಾಕಿ ನಡಿ ರಣ ಹೇಳಿ. ಇನ್ನೊಮ್ಮೆ ಆ ಮಾತು ಆಡದಿರಿ. ನಿಮ್ಮ ಬೆವರು ಬಿದ್ದಲ್ಲಿ ರಕ್ತ ಸುರಿಸುವವನು ಈ ರಕ್ತ ಬೀಜ. ಇನ್ನೊಮ್ಮೆ ಆ ಮಾತು ಆಡದಿರಿ. ನಿಮಗೆ ಸಾಯುವ ಆಸೆ ಆದರೆ ನನಗೆ ಬದುಕುವ ಆಸೆಯೂ ಇಲ್ಲ. ಅಪ್ಪಣೆಯನ್ನು ಕೊಡಿ. ರಕ್ತ ಬೀಜ ಇದು ಗಂಡುತನದ ಮಾತು ಎಂದರೆ ಕಂಬಟ್ಟಿನಲ್ಲಿ ರಣವೀರ್ಯವಿಟ್ಟಿದ್ದೇನೆ, ಹೋಗಿ ಯಶಸ್ವಿಯಾಗಿ ಬಾ. ಹಾಗೇ ಆಗಲಿ. ಪ್ರಭುವಿನ ಬಳಿ ಅಪ್ಪಣೆಯನ್ನು ಪಡೆದಾಗಿದೆ. ಇನ್ನು ತಡ ಮಾಡುವುದು ಸರಿಯಲ್ಲ. ತೆರಳುತ್ತೇನಂತೆ ಕದಂಬ ಕಾಂತಾರಸಿ.
ಕಲಿರಕ್ತ ಬೀಜನು ಗಾಢ ಗರ್ವದಿ ಮೆರೆವ ಶಿವೆಯನೋ ಗಾಢ ಗರ್ವದಿ ಮೆರೆವ ಶಿವೆಯನು ನೋಡಿದನು ಪಾಡಿದನು ಮನದೊಳಗೆ ಪಾಡಿದನು ದೇವಿಯನು ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಪಾಡಿದನು ಮನದೊಳಗೆ ಇವಳನ್ನು ತಿಳಿಯದೆ ಇಂತಾಯ್ತೋ ಇವಳನ್ನು ತಿಳಿಯದೆ ಇಂತಾಯ್ತೋ ಮಾಡಲೇ ನಿನ್ನು ಅಕಟ ಕಟ ಶುಂಭನ ಕೂಡೆ ಭಾಷೆಯ ಗೈದು ಬಂದಿಹೆ ಬಂದಿಹೆ ಶುಂಭನ ಕೂಡೆ ಭಾಷೆಯ ಗೈದು ಬಂದಿಹೆ ಬಂದಿಹೆ ಕೇಡು ಇವಳಿಂದ ದಿಟವು ಆದರೂ ಈಕೆಯ ಮಾತನಾಡಿಸಬೇಕೆನುತ ನುಡಿಸಿದನೋ ಗಳನೋ ನೋಡಿದನು ಕಲಿರಕ್ತ ಬೀಜನು ಗಾಢ ಗರ್ವದಿ ಮೆರೆವ ಶಿವೆಯನು ನೋಡಿ ಪಾಡಿದನು ಮಾತ ಮರಕತ ಶ್ಯಾಮ ಮಾತಂಗಿ ಮದಶಾಲಿನಿ ಮಾತಂಗಿ ಮದಶಾಲಿನಿ ಕುರ್ಯ ಕಟಾಕ್ಷ ಕಲ್ಯಾಣಿ 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 ಕದಂಬವನವಾಸಿನಿ ನೋಡಿದನು ಕಲಿರಕ್ತ ಬೀಜನು ಗಾಢ ಗರ್ವದಿ ಮೆರೆವ ಶಿವೆಯನು ನೋಡಿ ಪಾಡಿದನು ನೋಡಿ ಪಾಡಿದನು ಅಮ್ಮ 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 ನೋಡಿದೆ ನೋಡಿದೆ, ಹುಯ್ಯಾಲೆಯಲ್ಲಿ ಕುಳಿತಿದ್ದಾಳೆ. ಹುಯ್ಯಾಲೆಗೆ ಸರಬಳಿ ಬಿಗಿಯಲ್ಪಟ್ಟಿದೆ. ಸರಬಳಿಯಲ್ಲಿಗೆ ಬಂಧಿಸಲ್ಪಟ್ಟಿದೆ ಎಂದು ಕಾಣಿಸುವುದೇ ಇಲ್ಲ. ಕಳ ಸಂಹಾರವನ್ನು ಮಾಡುತ್ತಿರುವೆನೆಂದು ಗೌರವದಿಂದ ಕುಳಿತಿದ್ದಾಳೆ. ಏನು ಮಾಡಲಿ? ಹೊಳೆಯುವುದೆಲ್ಲ ಚಿನ್ನವೆಂದು ಭ್ರಮಿಸಿ ಶುಂಭನು ಕೆಟ್ಟ. ಹಿಂದಡಿ ಇಡಲಾರೆ. ಸ್ವಾಮಿ ಕಾರ್ಯದ ಮೇಲೆ ಸತ್ತರೆ ಕಾಮಿತವು ಕೈಗೊಳ್ಳುವುದಂತೆ ಮಾತನಾಡಿಸುತ್ತೇನೆ.
ಸಮಾಧಾನವ ಬಯಸಿದರೆ ಅಮ್ಮ ತಾಯೇ ಅಮ್ಮ, ರಕ್ತ ಬೀಜಾಸುರನ ಪ್ರಣಾಮಗಳು. ನಾನು ಶೋಣಿತಾಪುರದಿಂದ ಬಂದಿದ್ದೇನೆ. ಧನುಕುಮಾರನಾದ ಶುಂಭಾಕ್ಯನ ಅಮಾತ್ಯನಾಗಿರುವೆ. ತಾಯಿ, ನನ್ನದೊಂದು ಮಾತು, ಛಲವನ್ನು ಬಿಡು, ನಮ್ಮೊಡೆಯ ಶುಂಭನನ್ನು ವರಿಸು. ರಕ್ತಬೀಜ, ಶುಂಭನ ಪಕ್ಷದಿಂದ ಅನೇಕ ವೀರಾಧಿ ವೀರರು ಹೊಂತಕಾರಿಗಳು ಬಂದು ತಮ್ಮ ಶಕ್ತಿಯ ಪ್ರದರ್ಶನವನ್ನು ಮಾಡಿ ಅಳಿದರು. ಆದರೆ ನೀನು ಹಾಗಲ್ಲ. ನನ್ನ ಕಣದ ವಿಚಾರವನ್ನು ಬದಗಿರಿಸಿ ಮಾತನಾಡುತ್ತೇನೆ. ಭೀತಿಗೊಂಡವನಾದ ನಿನ್ನೊಂದಿಗೆ ಬರಲಿ ಸಾಧ್ಯವೇ? ಜೀವ ಗಳ್ಳ ರಣ ಹೇಳಿ ನಿನ್ನೊಂದಿಗೆ ಬರಲಾರೆ ಬರಲಾರೆ ಬರಲಾರೆ. ಎಲ್ಲ ಹೆಣ್ಣು, ನನ್ನೊಂದಿಗೆ ನಿನ್ನ ಆಟ ನಡೆಯುವುದು. ಕಮಲಜ ನಿತ್ಯ ಬರಬಲದಿಂದ ನಿನ್ನನ್ನು ಮಾಡಿಸಿ ಹೇಳದೈವೇನು. ಬಾ ಮುಂದೆ. ರಾಗದಲ್ಲಿ ನಾನು ಸ್ವಲ್ಪ ಆಯಾಸಗೊಂಡಿದ್ದೇನೆ. ಹಾಗಾಗಿ ನನ್ನ ತನುವನ್ನು ಕುಡುಕಿಸಿ ಸಪ್ತ ಮಾತೃಕೆಯನ್ನು ಸೃಷ್ಟಿಸುತ್ತೇನಂತೆ. ಚಳಿಸಿದಾಕ್ಷಣ ಇಂದ್ರಾಣಿಯೋಡುವನ್ನು ಕುಳಿಸದಿಂದ ಹೊಡೆದನಲ್ಲ, ಹಣೆಯಲ್ಲಿ ರಕ್ತ ಸುರಿಯುತ್ತಾ ಇದೆ. ಏನು ಮಾಡಲಿ? ಬ್ರಹ್ಮದೇವನ ವರಬಲವಿದೆ ನನಗೆ. ನನ್ನ ಒಂದು ಹನಿ ರಕ್ತ ಭೂಮಿಗೆ ಚೆಲ್ಲಿದರೆ ನನ್ನಂತಹ ಕೋಟಿ ರಕ್ತ ಬೀಜರು ಹುಟ್ಟುತ್ತಾರಂತೆ. ಅದಕ್ಕಾಗಿ ನನ್ನ ರಕ್ತವನ್ನು ಧರಿತ್ರಿಗೆ ಚೆಲ್ಲುತ್ತೇನೆ. Oh
ಬಾರಿ ಒಯ್ತಾರೆ ಬಾರಿ ಸಂತೋಷ ಅಂಡೆ ಬಾರಿ ಸಂತೋಷ ಅಂಡೆ இரண்டு நாளிகட்டு குள்ளுத்து வைப்பாத்து கொர்னையாரு அப்பே ஏழு இரண்டு நாளிகட்டு குள்ளுத்து வைப்பாத்து கொர்த்தே நடதும்புகளா அப்பனை சேவை மல்ಪುಣಂಚಿನ ಭಾಗ್ಯ ನೀರು ಒದಗಾತು ಕೊರ್ಪೆ ಇಂದೆ ಬತ್ತಿ ಬುಲ್ಯ ಚೆಂಡತಾರೆ ಇರಣ ಒಂಜುಕೋಳು ಎಲ್ಯಾಣ್ಲ ಒಂಜುಕೋಳು ಮಲ್ಲಾಣ್ಲ ಬಾರಿ ಸೋಕಡೆ ಬಟ್ಟ್ಯಾರು ಬಾರಿ ಸೋಕಡೆ ಹೇಳ್ತಾರೆ ಇರಣ ಕೋಲುಟ್ಟು ಕುಳ್ಳುತ್ತು ಬೊಟ್ಟಾತು ಕೊರ್ನೆಯಾರು ಅಪ್ಪೆ ಏನು ಇರಣ ಕೋಲುಟ್ಟು ಕುಳ್ಳುತ್ತು ಬೊಟ್ಟಾತು ಕೊರ್ತೆ ನಡೆದುಂಬುಗ್ಲ ಏನು ಇರಣ ಕೋಲುಟ್ಟು ಕುಳ್ಳುತ್ತು ಬೊಟ್ಟಾತು ಕೊರ್ಪೆ ಇಂದೆ ಬತ್ತಿ ಬುಲ್ಯ ಮೊದಲದಾರೆ ಬಾರಿ ಬಟ್ಟ್ಯಾರು ತೋಮ್ 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 ಬಾರಿ ಬಟ್ಟ್ಯಾರು ಇರನ ಎಡತ್ತ ಬಿಡ ಪಾರಿಂಡ್ಲ ಇರ ಗೊತ್ತಾತಜಿ ಇರನ ಕೈಟ್ ಕುಳಿತು ಏನು ಬೊಟ್ಟದು ಗೊತ್ತೆ ನೆಣದ ಮುಗ್ಲ ಬೊಟ್ಟಾಪೆ ದೇ ಬತ್ತೊಲ್ಲೆ ಬುಲ್ಯ ಚಕ್ರ ತಾಳದಾರೆ ಬಾರಿ ñಕ್ಕ ñಾಯಿ ಅಂತ ಇತ್ತಾರೆ ಬಿರಾವಂತದ್ದು ಜೋಕುಲ್ ನಲ್ಪುಣ ಎತ್ತ ಅಂತ ಇರ್ಲ ಒಟ್ಟಿಗೆ ನಲ್ತೊಂದಿತ್ತಾರೆ ಬಾರಿ ಚಕ್ಕ ñಾಯಿ ಬಾರಿ ñಕ್ಕ ñಾಯಿ ಇರನ ಚಕ್ರ ತಾಳೊಟ್ಟು ಕುಳಿತು ಏನು ಬೊಟ್ಟ ಹತ್ತು ಕೊರ್ತೆ ನೆಣದೊಂಬಗ್ಲ ಇರನ ಚಕ್ರ ತಾಳದಂತದ್ದು ಬೊಟ್ಟ ಹತ್ತು ಕೊರ್ಪೆ ಇಂದೆ ಬತ್ತಿ ಬುಲ್ಯ ಶಾಲೆತ ಮುಖ್ಯಸ್ಥರೇ ಉಲ್ಲೆರ ಬಲೆ ಬಳೆ ಇದೆಗೆ ಬರ್ಪಿ ವರ್ಷಲ ಈ ಸಾಲೆಟ್ ಆಟ ಗಬ್ಬಾಲೆ ಆಟ ಗಬ್ಬಾತು ಈ ಸಾಲೆಟ ಕೀರ್ತಿನ ಏನು ವಿಶೇಷ ಬೆಳಗಾತು ಕೊರ್ಪೆ ಇದೆಗೆ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರೇ ಬಾರಿ ಬಟ್ಟೊಂದಿತ್ತಾರೆ ಬಳೆ ಇಡೆಗೆ ಬರ್ಪಿ ಅವ್ರ ಸರ್ ಅಡ್ಡು ಗಾಡಿದೆ ಎಪ್ಪಡಕ್ಕಿನ ಭಾಗ್ಯ ನೀರಿಗೆ ಒದಗಾತು ಕೊರ್ಪೆ ಎಂದು ಬತ್ತೆ ಬುಲ್ಯ ಮೀನು ತಾರು ಒಳ್ಳೆರು ಬಳೆ ಇಡೆಗೆ ಬಳೆ ಉದಯಗಿರಿ ಒಳ್ಳೆರು ಬಳೆ ನನದುಂಬುಗ್ಲ ಈರೆಗೆ ರಿಕ್ಷಾ ಬೈಪಾವಣ ಬಾಗಿನ ಒದಗಾತರ್ಪೆ ಎಂದೇ ಬತ್ತಿ ಬುಲ್ಯ ಬಾಗಾತಾರೆ ಅಂಚಾಂಡ ವೀಲೆ ಮೀರೊಂದುಂಡು ಸಭಕ್ಕೆ ಪೊಲಿವಾಡ್ನೆತ್ತ ರಾಸಿಗೆ ಪೊಲಿವಾಡ್ಪೆ ಅಂಚಾಂಡ ಕಾಯಣ ಬಿಡ್ತು ಮಾಯಣ ಸೇರಣ್ಪೆ
ಬಂದಂತಹ ವೀರರನ್ನೆಲ್ಲ ಕೊಂದೆನೆಂಬ ಹೆಮ್ಮೆಯಿಂದ ಬೀಗಬೇಡ. ಶುಂಭಾಸುರನ ಸಹೋದರ ಶುಂಭಾಸುರನೆಂದ ನಾನೇ. ಹರಿಯರಾಜರು ನನ್ನ ಹೆಸರು ಕೇಳಿದರೆ ಭಯದಿಂದ ನಡಗುತ್ತಾರೆ. ಅಂತಹ ಪರಾಕ್ರಮ ಎದುರು ನಿಲ್ಲುವ ಧೈರ್ಯವೇ? ಮೆಚ್ಚಿದೆ. ಎಲ್ಲ ತರುಣಿಯೇ ನಿನ್ನ ಸಾಹಸಕ್ಕೆ ಮೆಚ್ಚಿದೆ. ಚಂಡಮುಂಡರು ನಿನ್ನನ್ನು ವರ್ಣಿಸಿದ ವೀರದ ಬಗ್ಗೆ ಕೇಳಿಯೇ ನಿನ್ನನ್ನು ವರಿಸಬೇಕೆಂಬ ಇಚ್ಛೆ ನನಗಾಯಿತು. ಈ ಪ್ರಶಾಂತವಾದ ಸರೋವರದಲ್ಲಿ ಕ್ರೂರವಾದ ಮೊಸಳೆಗಳು ಅಡಗಿರುವಂತೆ ಲೋಕಮೋಹಕಗಳಾದ ನಿನ್ನ ಸೌಂದರ್ಯದಿಂದ ರುದ್ರಾವೀಕರವಾದ ಕ್ರೌರ್ಯವು ಅಡಗಿದೆಂದು ಯಾರು ಬಲ್ಲರು? ನೀನು ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸಿದಾಗಲೇ ನಾನು ತಿಳಿಯಬೇಕಿತ್ತು. ಮದುವೆಯಾಗಬೇಕಿದ್ದ ಹುಡುಗಿ ಕಾಲದಕ್ಕೆ ಕರೆಯುತ್ತಾಳೆ. ನೀನು ನಾರಿ ಅಲ್ಲ, ನಾರಿನ ಬಲ ಮಾರಿ. ನನ್ನ ವಿಚಾರವನ್ನು ನಿನ್ನವರಿಂದ ಕೇಳಿ ತಿಳಿದೆಯಲ್ಲ. ನಾನು ವಿಕ್ರಮವನ್ನೆಲ್ಲ ಪಣವಾಗಿರಿಸಿ ಹೋರಾಟಕ್ಕೆ ಆಹ್ವಾನಿಸಿದೆ. ಮದುವೆಯ ಗಂಡಾಗಿ ನೀನು ಬಾರದ ನಿಮ್ಮವರನ್ನೆಲ್ಲ ಕಳುಹಿಸಿದ ನಂತರದಲ್ಲಿ ಈಗ ಬಂದೆಯ ಮೂಢ. ಸರಿಯಾಗಿ ನನ್ನನ್ನು ಗಮನಿಸು. ನಾನು ಯಾರನ್ನು ವಿವಾಹವಾಗಲು ಸಿದ್ಧವಿಲ್ಲದ ಹೆಣ್ಣು, ಮಾಯೆ ಎಂದು ತಿಳಿದುಕೋ. ಈಗಲಾದರೂ ನನ್ನನ್ನು ಅರಿತು ಅರ್ಥೈಸಿಕೊಂಡು ಶರಣಾಗು. ಏನಂದ್ರೆ
ಶಾಂತಳಾಗೋ. ಕಂಡೆಯ ಸುರನಾದ ದೈತ್ಯರಾದ ಗುಂಡವರು ಸಂಗ್ರಾಮದಲ್ಲಿ ಭೂಮಂಡಲ ಕೆಡಹಿರುವ ಹದನವ ಚಂದವಾಗಿ ಚಂದವಾಗಿ ಕಂಡೆಯ ಸುರನಾದ ದೇವೇಂದ್ರ, ಅಮ್ಮ, ನೀನೇ ನೋಡಿದೆಯಷ್ಟೇ. ದುರುಳರು ಕೊಬ್ಬಿ ಮೆರೆದಾಗ ಕೌಶಿಕೆಯಾಗಿ ಕದಂಬ ವನವನ್ನು ಪ್ರವೇಶಿಸಿ ಹ, ದುರುಳರ ದಂಡನ್ನೇ ಸಂಹರಿಸಿದೆ. ಹ, ಧೂಮ್ರಾಕ್ಷನನ್ನು ಕೊಂದು ಧೂಮಾವತಿಯಾದೆ. ಹ, ಚಂಡಮುಂಡರನ್ನು ಕೊಂದು ಚಂಡಿಕೆಯಾದೆ, ಮಹಾಕಾಳಿಯಾದೆ. ಹ, ರಕ್ತಬೀಜಾಸುರನನ್ನು ಕೊಂದು ರಕ್ತೇಶ್ವರಿಯಾದೆ. ಹ, ನಿಶುಂಭನನ್ನು ಕೊಂದು ನಿಶುಂಭಾತಕಿಯಾದೆ. ಹ, ಶುಂಭನನ್ನು ತರಿದು ಶುಂಭಾತಕಿಯಾದೆ. ಹ. ಇನ್ನು ಮುಂದೆ ನಾನು ಈ ರೂಪವನ್ನು ತಾಳಲಾರೆ. ಆದರೆ ಅಮ್ಮ, ಇನ್ನು ಮುಂದೆ ನಿನ್ನ ಈ ದಿವ್ಯ ಸ್ವರೂಪವನ್ನು ನೋಡಬೇಕೆನಿಸಿದರೆ ನಾವೇನು ಮಾಡಬೇಕು? ಮುಂದೊಂದು ಯುಗವಿದೆ, ದ್ವಾಪರ ಯುಗ. ಅಲ್ಲಿ ಶ್ರೀಹರಿಯ ಅವತಾರ ಪುರುಷನಾಗಿ ಧರ್ಮ ರಕ್ಷಣೆ ಮಾಡುವ ಕಾಲಕ್ಕೆ ಆತನಿಗೆ ಸಹಾಯಕಳಾಗಿ ರಣ ಚಂಡಿಕೆಯಾಗಿ ಕಾಣಿಸಿಕೊಳ್ಳುತ್ತೇನೆ. ಹ, ನೀನಿನ್ನು ಹಾಡಬಹುದು. ಜಯ 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 ಜಯ. ಶ್ರೀದೇವಿ ಲೀಲೆ ಎಂಬ ಈ ಕಥಾಭಾಗವನ್ನು ಯಾರು ಆಲಿಸುತ್ತಾರೋ, ಯಾರು ನೋಡುತ್ತಾರೋ, ಯಾರು ಆಡಿಸುತ್ತಾರೋ ಅವರೆಲ್ಲರಿಗೂ ಶ್ರೀದೇವಿಯು ಯಾವುದೇ ಕಷ್ಟ ಕಾರ್ಪಣ್ಯಗಳು ಬರದಂತೆ ಸಲಹುತ್ತಾಳೆ. ಲೋಕ ಸಮಸ್ತ ಸುಖಿನೋ ಭವಂತು, ಭದ್ರಂ ಶುಭಂ ಮಂಗಳಂ. ಶ್ರೀ ಸರಸಿಜ ನೇತ್ರಿಯರು